ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಮೊರಲ್ ಪೊಲೀಸಿಂಗ್ ಬಗ್ಗೆ ಕರಾವಳಿಯ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ವಿದ್ಯಾರ್ಥಿ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಮೊರಲ್ ಪೊಲೀಸಿಂಗ್ ಏನಿದೆ, ನೈತಿಕ ಪೊಲೀಸ್ಗಿರಿ, ನೈತಿಕ ಪಾಠ ಮಾಡುವವರು ಇವತ್ತು ಬೀದಿಯಲ್ಲಿ ಮಾಡ್ತಾ ಇರುವಂಥ ಟಾಸ್ಕ್ ಬಗ್ಗೆ ನಾವು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ 3 ಮಂದಿ ಸಾಮಾಜಿಕ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಮೊಹಮ್ಮದ್ ಕುಂಜತ್ತ ಬೈಲವರು, ಜೊತೆಗೆ ಉದಯ ಜಿ ಆಚಾರ್ಯ ಅವರು, ಜೆರಾರ್ಡ್ ಟವರ್ಸ್ ಅವರು, 3 ಮಂದಿ ಕೂಡ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಮೊಹಮ್ಮದ್ ಕುಂಜತ್ತೂರವರು ಮಾಜಿ ಉಪಮೇಯರ್ ಅವರು, ಮತ್ತು ಬೇರೆ ಬೇರೆ ಮಂಗಳೂರಿನ ಅಥವಾ ಕರಾವಳಿ ಭಾಗದ ಸಾಮಾಜಿಕ ಚಟುವಟಿಕೆಗಳಲ್ಲೇ ನಿರಂತರವಾಗಿ ಸಕ್ರಿಯವಾಗಿ ಭಾಗಿಯಾಗ್ತಾ ಇರುವವರು. ಉದಯ ಜಿ ಆಚಾರ್ಯ ಅವರು ಕೂಡ ಸಾಮಾಜಿಕ ಕಾರ್ಯಕರ್ತರು. ಜೆರಾರ್ಡ್ ಟವರ್ಸ್ ಅವರು ಕೂಡ ಸಾಮಾಜಿಕ ಕಾರ್ಯಕರ್ತರು. ನಾವು ಹಲ್ಲೆ ಮಾಡುವವರನ್ನು, ದಾಳಿಕೋರರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತಾಡೋದಕ್ಕಿಂತಲೂ ಇದು ಮೊಹಮ್ಮದ್ ಅವರೇ, ಏನಾಗ್ತಾ ಉಂಟು ನಮ್ಮ ಸಮಾಜದಲ್ಲಿ ಏನಾಗ್ತಾ ಉಂಟು? ನಾವು ಆರೋಗ್ಯಕರವಾದಂಥ ಸಮಾಜ ನಮ್ಮದಾಗಿರಬೇಕು ಅಂತ ನಾವು ಬಯಸ್ತೇವೆ. ನಮ್ಮ ಶಿಕ್ಷಣ, ನಮ್ಮ ಪಾಠ, ನಮ್ಮ ಬದುಕು ಎಲ್ಲವೂ ಕೂಡ ನಾವೆಲ್ಲರೂ ಒಂದು ಸೌಹಾರ್ದಯುತವಾಗಿ ಬದುಕುವಂಥದ್ದು. ಮತ್ತು ಪ್ರತಿ ಬಾರಿ ಕೂಡ ಅದು ಸಣ್ಣ LKGಯಿಂದ ಆರಂಭಿಸಿ PG ಕ್ಲಾಸ್ ತನಕ ಕೂಡ ಪಾಠ ಮಾಡುವಾಗ ಹೇಳುವಂಥದ್ದು, ನಮಗೊಂದು ಆರೋಗ್ಯಕರ ಸಮಾಜ ಇರಬೇಕು, ಒಳ್ಳೆಯ ದೇಶ ಮತ್ತು ಕಲ್ಯಾಣ ರಾಷ್ಟ್ರ ಅಂತ ನಾವು ಹೇಳ್ತೇವೆ, ವೆಲ್ಫೇರ್ ಸ್ಟೇಟ್ ಅಂತ ನಾವು ಹೇಳ್ತೇವೆ. ಇಂಥ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಬೇಕಾಗಿರುವಂಥದ್ದು ಒಂದು ಆದರ್ಶ ಸಮಾಜವನ್ನು ಕಟ್ಟುವ ಸಂದರ್ಭದಲ್ಲಿ ಭಾರತದಂಥ ದೇಶದಲ್ಲೇ, ಭಾರತ ಅಂತ ಹೇಳಿದ್ರೆ ಅದು ಇವತ್ತಿಗೆ ಕೂಡ ಜಗತ್ತಿನಲ್ಲಿ ಗುರುತಿಸಲ್ಪಡುವಂಥದ್ದು ಬಹುತ್ವದ ದೇಶವಾಗಿ. ಅದು ಮೊನ್ನೆ ದಿವಸ ಮೋದಿಯವರು ಅಮೇರಿಕ ಪ್ರವಾಸ ಮಾಡುವಾಗ ಕೂಡ ಉಲ್ಲೇಖ ಮಾಡ್ತಾರೆ. ಗಾಂಧಿ ಅವರು ಕೂಡ ಉಲ್ಲೇಖ ಮಾಡ್ತಾರೆ, ಗಾಂಧಿಯನ್ನು ಉಲ್ಲೇಖ ಮಾಡ್ತಾರೆ. ಗಾಂಧಿಯ ದೇಶ ಇದು, ಬಹುತ್ವದ ದೇಶ, ಬಹುಜನ ಸಮಾಜ ಬದುಕ್ತಾ ಇರುವಂಥ ಒಂದು ಸಂದರ್ಭ, ದೇಶ. ನಾವು ಧರ್ಮ ಜಾತಿಯನ್ನು ಕಟ್ಟಿಕೊಂಡು ನಾವು ಮೊರಲ್ ಪೊಲೀಸಿಂಗ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಲ್ವಾ? ನಾವು ಎಲ್ಲಿ ಕೊಂಡೋಗ್ತಾ ಇದ್ದೇವೆ ನಮ್ಮ ಸಮಾಜವನ್ನು, ನಮ್ಮ ಬದುಕನ್ನು, ನಮ್ಮ ಸಾಮಾಜಿಕ ಜನಜೀವನವನ್ನು, ಅಂತಿಮವಾಗಿ ನಮ್ಮ ದಿನನಿತ್ಯದ ಬದುಕನ್ನು ನಾವು ಇಲ್ಲಿಗೆ ತಂದು ನಿಲ್ಲಿಸ್ತೇವೆ. ನಮ್ಮ ಶಿಕ್ಷಣ, ನಮ್ಮ ವ್ಯಾಪಾರ, ನಮ್ಮ ಸಾಂಸ್ಕೃತಿಕ ಬದುಕು, ನಮ್ಮ ದಿನನಿತ್ಯದ ಬದುಕು, ನಮ್ಮ ನಂಬಿಕೆಗಳು, ಇವೆಲ್ಲದರ ನಡುವೆ ಮೊಹಮ್ಮದರೇ, ಇವತ್ತಿನ ಪ್ಯಾನಲ್ನಲ್ಲಿರುವಂಥ ಹಿರಿಯರು, ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಸಾಕಷ್ಟು ರಾಜಕೀಯ ಅನುಭವವನ್ನು ಸಾಮಾಜಿಕ ಬದುಕಿನ ಜೊತೆಗೆ ತೊಡಗಿಸಿಕೊಂಡಿರುವವರು, ನಾವೆಂಥ ಸಮಾಜವನ್ನು ಕಟ್ತಾ ಇದ್ದೇವೆ, ನಮ್ಮ ಕರಾವಳಿ ಭಾಗದ ಈ ಒಂದು ಬದುಕಿನಲ್ಲಿ ಏನಾಗ್ತಾ ಉಂಟು ಅಂತ, ಅಲ್ಟಿಮೇಟ್ಲಿ ಏನಾಗ್ತಾ ಉಂಟು? ಈಗ ಅಲ್ಲಿ ಯಾರೋ ನಿನ್ನೆ ಆ ದಿವಸದ ವಿಡಿಯೋವನ್ನು ನೋಡಿದರೆ ಡೆಲ್ಲಿಯವನು ಅಥವಾ ಆಂಧ್ರದವನು ಅಥವಾ ಮುಂಬೈಯವನು ಮಂಗಳೂರಿನ ಬಗ್ಗೆ ಏನು ತಿಳಿತಾನೆ? ಏನಾಗ್ತಾ ಉಂಟು ಈ ಮಂಗಳೂರಿನಲ್ಲಿ? ಏನು ಹೇಳಲಿಕ್ಕೆ ಬಯಸ್ತೀರಿ ಇಂಥ ಒಂದು ಸನ್ನಿವೇಶದಲ್ಲಿ? ಮೊಹಮ್ಮದ್ ಅವರೇ, ಮೆಡಿಕಲ್ ಕಾಲೇಜಿನ ಮಕ್ಕಳು, ಅವರು ಪ್ರವಾಸವೋ ಪಿಕ್ನಿಕ್ಕೋ ಏನೋ ಜೊತೆಯಾಗಿ ಹೋಗಿರ್ತಾರೆ. ಇವರು ಬೀದಿಯಲ್ಲಿ ನಿಲ್ಲಿಸಿ ಅವರಿಗೆ ಹಲ್ಲೆ ಮಾಡ್ತಾರೆ. ಪೊಲೀಸರ ಎದುರೇ ಮೊರಲ್ ಪೊಲೀಸಿಂಗ್ ಅಂತೆ. ಆಮೇಲೆ ಅವರನ್ನು ಸ್ಟೇಷನ್ ಜಾಮೀನು ಕೊಟ್ಟು ಪೊಲೀಸರು ಕೂಡ ಕಳಿಸಿಕೊಡ್ತಾರೆ. ಮೊಹಮ್ಮದ್ ಅವರು ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಸುದೃಢಪಡಿಸಲು ಪೊಲೀಸ್ ಕಮಿಷನರೇಟನ್ನು ನಾವಿಲ್ಲಿ ರಚನೆ ಮಾಡಿದ್ದೇವೆ. ಹೌದು. ಯಾಕೆ ರಚನೆ ಮಾಡಿದ್ದೇವೆ? ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರಲಿಕ್ಕೆ. ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಮಂಗಳೂರಿನಲ್ಲಿ ಸುರತ್ಕಲ್ ಸಮೀಪ ಮೊನ್ನೆ ನಡೆದಂತ ಘಟನೆ ಇದು. ನೋಡಿ ಯಾವ ರೀತಿ ಪುಂಡರು ಫಿಸಿಕಲಿ ಪುಂಡರು ಅಂತ ಹೇಳುವಂಥದ್ದು ಇವರಿಗೆ. ಯಾವ ರೀತಿ ವಾಹನವನ್ನು ಅಡ್ಡಗಟ್ಟಿ, ಪೊಲೀಸರ ವಾಹನವನ್ನು ಕೂಡ ಅಡ್ಡಗಟ್ಟಿ ತಮ್ಮ ಪೌರುಷ ಅಂತ ಹೇಳುವಂಥದ್ದು. ಹೆಣ್ಮಕ್ಳಿರುವಾಗ 4-5 ಹುಡುಗರು ಸೇರಿ ಪೌರುಷವನ್ನು ತೋರಿಸುವಂಥದ್ದು. ಅಸಹಾಯಕರು ಇರುವಾಗ ಇವರು ಪ್ರಬಲವಾದವರು ಏನ್ ಮಾಡ್ತಾರೆ ಅಂದ್ರೆ ಕೈ ಎತ್ತಲಿಕ್ಕೆ ಹೋಗ್ತಾರೆ. ಅದು ಕೂಡ ಪೊಲೀಸ್ನವರ ಎದುರಲ್ಲಿ ಕೈ ಎತ್ತುವುದು ಅಂತ ಹೇಳಿದ್ರೆ ಪೊಲೀಸ್ನವರನ್ನ ನಾವು ಏನಂತಲ್ಲಿ ಕರೆಯಬೇಕು? ನೀವೇನೋ ಕಮಿಷನರೇಟ್ ಆರಂಭಿಸಿದ್ರ ಅಂತ ಹೇಳಿದ್ರೆ, ಕಮಿಷನರೇಟ್ ಆರಂಭಿಸಿ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಅಪ್ಗ್ರೇಡೇಷನ್ಗೆ ಏರಿಸ್ತೇವೆ. ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ನ ಪೊಲೀಸ್ ಇದ್ದಾರೆ. ಅದರ ಮಧ್ಯೆ ಪ್ರತಿಯೊಂದು ಕಡೆ ಕೂಡ ಪೊಲೀಸ್ ಬೀಟಿ ಇದೆ. ಅದೇ ಕೂಡ ಜನಸ್ನೇಹಿ ಪೊಲೀಸರೇ ಅಂತ ಹೇಳಿದ್ದಾರೆ. ಈ ರೀತಿ ಆಗುವಾಗ ಆಮೇಲೆ ರಾಣಿ ಅಬ್ಬಕ್ಕ ಪಡೆ ಅಂತ ಹೇಳಿದೆ, ಎಲ್ಲವೂ ಇದೆ.
ಆ ನಂತರ ಅಣಕು ಕಾರ್ಯಾಚರಣೆ ಕೂಡ ನಡೆಯುತ್ತಾ ಇದೆ. ಹೌದು, ಚೈನ್ ಎಳೆದಾಗ ಏನು ಮಾಡಬೇಕು, ಯಾರು ಮುಟ್ತಾರಲ್ಲಿ ಅಂತೇಳಿ ಪೊಲೀಸ್ನವರು. ಬಟ್ ಇಲ್ಲಿ ಪೊಲೀಸ್ನ ಎದುರಲ್ಲಿ ಆಗ್ತಿರುವಾಗ ಪೊಲೀಸರವರು ಏನು ಮಾಡಿದ್ದಾರೆ, ಪೊಲೀಸರವರು ಏನು ಮಾಡಿದ್ದಾರೆ, ತಗೊಂಡು ಬಂದರು, ಜಾಮೀನಲ್ಲಿ ಬಿಟ್ರು. ಹೌದು ಹೌದು. ನಾಳೆ ಏನು ಮಾಡ್ತಾರೆ ಈ ಹುಡುಗರು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವರು. ಈಗ ಯಾಕಂತ ಹೇಳಿದ್ರೆ ಪೋಸ್ಕೋ ಕಾಯ್ದೆ ತಕೊಂಡು ಬಂದ್ರು, ಅತ್ಯಾಚಾರ ಆದಾಗ ಅವರಿಗೆ ಜಾಮೀನು ಆಗಬಾರದು, ಶಿಕ್ಷೆ ಆಗಬೇಕು ಅಂತ ಹೇಳಿ. ಇದು ಹುಡುಗಿಯರ ಮೇಲೆ ಕೈ ಹಾಕುವಂತ ಕೆಲಸ ಮಾಡುವಾಗ ಇದಕ್ಕೆ ಯಾವ ಕಾನೂನನ್ನು ತರಬೇಕು? ನಾವು ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ. ಜನಪ್ರತಿನಿಧಿಯಾದವರು ಕಾಲ ಕಾಲಕ್ಕೆ ತಕ್ಕಂತ ಕಾನೂನನ್ನ ರಚನೆ ಮಾಡಬೇಕು. ಎಷ್ಟು ವರ್ಷಗಳಿಂದ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ಮಂಗಳೂರಲ್ಲಿ ಕೈಗಾರಿಕೋದ್ಯಮಿಗಳು ಕೈಗಾರಿಕೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಮಂಗಳೂರಿಗೆ ಬರ್ತಾ ಇಲ್ಲ. ಅದರ ಎದುರಲ್ಲಿ ಏನಾಯ್ತು, ಮಂಗಳೂರು ಎಜುಕೇಶನ್ ಹಬ್ ಅಂತ ಹೇಳಿ ಮೈಕ ಸಿಕ್ಕಿದ ಕೂಡಲೇ ಮಿನಿಸ್ಟ್ರು ಮಾತಾಡ್ತಾನೆ, MLA ಮಾತಾಡ್ತಾನೆ, ಪೊಲಿಟಿಕಲ್ ಲೀಡರು ಮಾತಾಡ್ತಾರೆ, ಮಂಗಳೂರು ಎಜುಕೇಶನ್ ಹಬ್ ಆಗಿ ಬೆಳೆಯುತ್ತಾ ಉಂಟು ಅಂತ ಹೇಳಿ. ಈ ರೀತಿ ಹುಡುಗಿಯರ ಮೇಲೆ ಅಥವಾ ಹುಡುಗರ ಮೇಲೆ ಕೈ ಹಾಕುವಾಗ ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನ ತಗೊಂಡು ಬಂದು ಮಂಗಳೂರಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಸೇರಿಸ್ತಾನೆ? ಇವರು ನಿರುದ್ಯೋಗಿಗಳು, ಇವರನ್ನ ಕಂಟ್ರೋಲ್ ಮಾಡುವ ಜನ ಇಲ್ಲ. ಸಿಕ್ಕಿದಲ್ಲಿ ಮೈ ಮೇಲೆ ಕೈ ಹಾಕುವಂತದ್ದು. ಕಾರಣ ಕೈ ಎತ್ತಿದವರಿಗೆ ಏನು ಆಗುದಿಲ್ಲ ಅಂತ ಹೇಳಿ ಆಗಿದೆ. ಯಾರು ಕೈ ಎತ್ತುತ್ತಾನೆ ಅವನಿಗೆ ಏನು ಆಗುದಿಲ್ಲ ಅಂತ ಹೇಳಿ ಆಗಿದೆ. ಈಗ ಆ ರೀತಿಯಾದ ಕಾನೂನಿನ ಭಯ ಇಲ್ಲ ಅಂತ ಹೇಳುವಂತದ್ದು ನೀವು. ಕಾನೂನಿನ ಭಯವೂ ಇಲ್ಲ, ಕಾನೂನಿನ ಭಯ ಇಲ್ಲದಿದ್ರೆ ತೊಂದರೆ. ಪೊಲೀಸ್ನವರ ಭಯ ಆದ್ರೂ ಬೇಕು. ಮುಂಚೆ ಪೊಲೀಸ್ನವರ ಭಯ ಇತ್ತು, ಈಗ ಪೊಲೀಸ್ನವರು ಕೂಡ ಭಯ ಕೂಡ ಇಲ್ಲ. ಕಾನೂನು ಸರಿ ಇದ್ರೆ ಆವತ್ತೇ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರನ್ನು ಬಿಡ್ತಾರಾ? ಎಸ್ ಉದಯಾಚಾರ್ಯ ಅವರೇ, ಏನಾಗ್ತಾ ಉಂಟು ನಮ್ಮ ಊರಲ್ಲಿ? ಅಲ್ಲ, ಇವರು ಮೊಹಮ್ಮದ್ ಅಣ್ಣ ಹೇಳಿದಾಗೆ ಅವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಪಾಪ ಕೆಲಸ ಇಲ್ಲದಕ್ಕೆ ಈ ತರ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ಇದರಲ್ಲಿ ಸರ್ಕಾರದ ವೈಫಲ್ಯತೆ ಕೂಡ ಇದೆ. ಇದರಲ್ಲಿ ಅವರಿಗೆ ಕಾಲಕ್ಕೆ ತಕ್ಕಾಗಿ ಈಗಿನ ಸರ್ಕಾರ ಏನು ಹೇಳ್ತಾ ಇದೆ ನೋಡಿ, ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೇವೆ ನಾವು ಅಂತ ಹೇಳಿ ಎಲ್ಲ ಏನೇ ಹೇಳ್ತಿದ್ದೆ ನೋಡಿ. ಒಂದು ವೇಳೆ ಅದನ್ನೆಲ್ಲ ಕೊಡ್ತಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಆಗ್ತಾ ಇರಲಿಲ್ಲ. ಈಗ ನೋಡಿ, ನಾವು ಅದೇ ಮೊಹಮ್ಮದ್ ಅಣ್ಣ ಹೇಳಿದಾಗೆ ನಾವು ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿದ್ದೇವೆ ನಾವು ನಮ್ಮ ಜಿಲ್ಲೆಯಲ್ಲಿ. ನೀವು ಎಜುಕೇಶನ್ ಕ್ಷೇತ್ರ ತಕೊಳ್ಳಿ ಅಥವಾ ಹಾಸ್ಪಿಟಲ್ ಕ್ಷೇತ್ರ ತಕೊಳ್ಳಿ, ಅಥವಾ ನೋಡಿ ಒಂದು ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕರ್ನಾಟಕದ ಸಾಧಾರಣ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ 28% ಆಫ್ ದಿ ರೆವೆನ್ಯೂ ಟು ದಿ ಸ್ಟೇಟ್ ಗವರ್ಮೆಂಟ್ ಗೋಸ್ ಫ್ರಮ್ ದೀಸ್ 2 ಡಿಸ್ಟ್ರಿಕ್ಟ್ಸ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ, ರಾಜ್ಯಕ್ಕೆ ಮುಖ್ಯ ಆದಾಯ ಬೆಂಗಳೂರಿನಲ್ಲಿ ಬರುವಂತದ್ದು. ಆಮೇಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ನಾವು ಒಟ್ಟಿಗೆ ತಗೊಂಡ್ರೆ ಒಂದು, ಮತ್ತೆ 3ನೇ ಪ್ಲೇಸ್ ಬರುತ್ತೆ ಮೈಸೂರು, ಹುಬ್ಳಿ, ಈ ಕ್ಷೇತ್ರ ಎಲ್ಲ ಬರುತ್ತೆ. ಹೀಗಿರುವಾಗ ಈಗ ಬೆಂಗಳೂರಿನಲ್ಲಿ ಇರುವಂತಹ ದೊಡ್ಡ ದೊಡ್ಡ IT ಕಂಪನಿಗಳೆಲ್ಲ ಅವರು ಇವಾಗ ನಮ್ಮ ಮಂಗಳೂರು ಕಡೆ ಬರಬೇಕು ಇಲ್ಲಿ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಫೆಸಿಲಿಟಿ ಇದೆ, ನಮಗೆ ಏರ್ಪೋರ್ಟ್ ಇದೆ, ರೋಡ್ವೇಸ್ ಇದೆ, ವಾಟರ್ವೇಸ್ ಇದೆ, ಎಲ್ಲ ರೀತಿಯ ಫೆಸಿಲಿಟಿ ಇದ್ರೂ ಕೂಡ ಜನರು ಇಲ್ಲಿ ಬರ್ಲಿಕ್ಕೆ ಭಯ ಪಡ್ತಿದ್ದಾರೆ. ಯಾಕಂದ್ರೆ ಉದ್ಯಮೆದಾರರು ಬರ್ಲಿಕ್ಕೆ ಭಯಪಡ್ತಿದ್ದಾರೆ. ಹೇಳ್ತಾರೆ ಇವನೀಗ ಇನ್ನು ಮಕ್ಕಳನ್ನು ಕೂಡ ಬೇರೆ ರಾಜ್ಯಗಳಿಂದ ಅವರ ಪೋಷಕರು ಕಳುಹಿಸಿಕೊಡುವ ನಿಟ್ಟಿನಲ್ಲಿ ಕೂಡ 2 ಬಾರಿ ಆಲೋಚನೆ ಮಾಡುವಂತ ಪರಿಸ್ಥಿತಿ ಅವರು ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಕಲಿಸುವುದು ಬೇಡ ಅಂತೇಳಿ ಜನ. ಯಾಕೆಂತ ಹೇಳಿದ್ರೆ ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಆಗ್ತಿರುವಾಗ ಅದಕ್ಕೆ ಪೂರಕವಾದ ಆ ಸಮಾಜ ಕೂಡ ಪೂರಕವಾಗಿ ಅದಕ್ಕೆ ಸ್ಪಂದನೆ ಮಾಡಬೇಕು. ಇವತ್ತು ಉದ್ಯೋಗದಷ್ಟು ದೊಡ್ಡ ವಿಚಾರ ಬೇರೆ ಯಾವುದೂ ಇಲ್ಲ. ಇಷ್ಟು SEZ ಅಲ್ಲಿ ಇಷ್ಟು ಎಕರೆ ಖಾಲಿ ಜಾಗ ಇದೆ, ಇಷ್ಟು ಮೂಲಭೂತವಾದ ವ್ಯವಸ್ಥೆ ಇದೆ, ರೈಲ್ವೆ ಫೆಸಿಲಿಟಿ ಇದೆ, ಏರ್ಪೋರ್ಟ್ ಇದೆ, ಅದೇ ರೀತಿ ಹಡಗುನಲ್ಲಿ ಎಕ್ಸ್ಪೋರ್ಟ್ ಮಾಡುವಂತ ವ್ಯವಸ್ಥೆ ಇದೆ. ಬಟ್ ಇಲ್ಲಿ ಖಾಲಿ ಜಾಗ ಇದ್ರೂ ಕೂಡ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಏಜೆನ್ಸಿಯಿಂದ ಅವರು ಮಂಗಳೂರಿನ ಬಗ್ಗೆ ತಿಳ್ಕೊಳ್ತಾರೆ, ತಿಳ್ಕೊಳ್ತಾರೆ, ನಾವೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ. ಗಲಾಟೆ ಮಾಡುವವನಿಗೆ ಸುಲಭ, ಒಂದು ಗಾದೆ ಇದೆ, ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ನಿಮಿಷ. ಆಗ ಗಲಾಟೆ ಮಾಡೋದು ಮಾತ್ರ. ಅಲ್ಲಿ ಬಂದ ಉದ್ಯೋಗಿಗಳಿದ್ದಾರಲ್ಲ, ಬೇರೆ ಕಡೆಯಿಂದ ಬಂದು ಇಲ್ಲಿ ಇದ್ದು ಹೋಟೆಲಲ್ಲಿ ತಿನ್ಕೊಂಡುವಂಥ ಉದ್ಯೋಗಿಗಳಿಗೆ 1 ವಾರ ಇಲ್ಲಿ ಕರ್ಫ್ಯೂ, 1 ವಾರ ಗಲಾಟೆ ಅಲ್ಲಾದ್ರೆ ಅವ ತಿನ್ನುವುದೆಲ್ಲಿಂದ? ತಿನ್ನದೆ ಬದುಕಲಿಕ್ಕೆ ಸಾಧ್ಯ ಇದೆಯಾ ಯಾರಿಗಾದರೂ? ಅಲ್ಲ, ಮತ್ತೊಂದು ವಿಷಯ ಇದೆ, ನಮ್ಮ ಇಲ್ಲಿನ ವಿದ್ಯಾರ್ಥಿಗಳು ಅಥವಾ ನಮ್ಮ ಇಲ್ಲಿನ ಯುವಕರು ದುಡಿಲಿಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ.
ಇಲ್ಲಿ ಇಷ್ಟೆಲ್ಲ ಪ್ರಿವಿಲೇಜ್ ಆಪ್ಷನ್ಸ್ ಎಲ್ಲ ಇದ್ದು ಕೂಡ ಬರ್ಲಿಕ್ಕೆ ರೆಡಿ ಇಲ್ಲ ಹೊರಗಿನವರು. ಸೊ ಇಲ್ಲಿ ಆಪ್ಷನ್ ಇಲ್ಲದೆ ಇಲ್ಲಿಯ ಹುಡುಗರು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಿದ್ದಾರೆ. ಬೆಂಗಳೂರಿನವರು ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಬರ್ಬಹುದಾ ಬೇಡವಾ ಅಂತೇಳಿ. ಒಂದು ವೇಳೆ ಬೆಂಗಳೂರಿನ ದೊಡ್ಡ ದೊಡ್ಡ ಕಂಪನಿಗಳು ಮಂಗಳೂರಿಗೆ ಬಂದ್ರೆ ಅಥವಾ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇಲ್ಲಿ ಬಂದ್ರೆ ಇಲ್ಲಿಯ ಹುಡುಗರಿಗೆ ಇಲ್ಲೇ ಕೆಲಸ ಸಿಗ್ತದೆ. ಎಸ್ 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 ಉದ್ಯೋಗ ಕಂಪನಿಯವರು ಬರುವಂಥದ್ದು. ಎಸ್ ಈ ರೀತಿಯ ಮೊರಲ್ ಪೊಲೀಸಿಂಗ್ ನೋಡಿದರೆ ಎಸ್ ಈಗ ಅದು ಈ ರೀತಿಯ ಘಟನೆಗಳೇ ಪಕ್ಕ ವೈರಲ್ ಆಗುವಂಥದ್ದು ಕೂಡ. ಒಳ್ಳೆಯ ವಿಚಾರಗಳು ನಾವು ಮಾಡುವಂಥ ಖುಷಿ ಕೊಡ್ತದೆ. ಹೊಡೆಯುವಂತದ್ದಲ್ಲ, ಅಸಹಾಯಕರಿಗೆ ಪ್ರಬಲರು ಹೊಡೆಯುವಾಗ ಅದು ನೋಡುವವನಿಗೆ ಖುಷಿ ಕೊಡ್ತದೆ. ಯಾಕಂತ ಹೇಳಿದ್ರೆ ಅವ ಕೈ ಎತ್ತುವುದಿಲ್ಲಲ್ಲ, ಕೈ ಎತ್ತಿದರೆ ಇವನ ಕೈ ಮೇಲೆ ಹೋಗುದಿಲ್ಲ. ಎಸ್ 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 ಟವರ್ಸ್ ಅವರೇ, ಜೆರಾಡ್ ಟವರ್ಸ್ ಅವರೇ, ಏನಾಗ್ತಾ ಉಂಟು ಮಂಗಳೂರು? ಈಗ ಇಲ್ಲಿಗೆ ಕೊಂಡೊಯ್ಯುತ್ತಾ ಇದ್ದೇವೆ ನಮ್ಮ ಮಂಗಳೂರನ್ನು. ನಾವಿಲ್ಲಿ ಮಾತಾಡುವವರು ಸಾಮಾಜಿಕ ಚಿಂತನೆ ಇದ್ದವರು, ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ಬರಲಿಲ್ಲ. ಈಗ ವಿರೋಧ ಪಕ್ಷ ಅಂತೇಳಿ ಉಂಟು. ಇದೇ ವಿಡಿಯೋವನ್ನು ಇಟ್ಕೊಂಡು ಇದು ವಿರೋಧ ಪಕ್ಷದವರು ಪೊಲೀಸ್ನವರ ಮೇಲೆ ಒಂದು ಕೇಸ್ ಹಾಕಲಿ, ಆಗ ಅವರದ್ದು ಲೋಪದೋಷ ಅಲ್ಲಿ ನಿಲ್ತದೆ. ಸೆಕೆಂಡ್, ಇವರು ಹೇಳಿದವರು ಮಹಮ್ಮದ್ 2,000 ಕೋಟಿ ಉದ್ಯೋಗ, ಇಷ್ಟು 2 ಕೋಟಿ ಉದ್ಯೋಗ. 2 ಕೋಟಿಯಲ್ಲಿ 1,900,00,000 ಉದ್ಯೋಗ ಇದೆ ಹೊಡೆಯುವವರು ಬಡಿಯುವವರೇ, ಅದೊಂದು ಉದ್ಯೋಗ ಇವರಿಗೆ. ನಿಜವಾಗಿ ಪ್ರಾಕ್ಟಿಕಲ್ ಆಗಿ ಉದ್ಯೋಗ ಕೊಡುವುದಿಲ್ಲ. ಈಗ ಇವತ್ತು ನೋಡಿ, ಈ ಕೊರೋನಾ ಟೈಮ್ನಲ್ಲಿ ಎಷ್ಟೋ ಕಂಪನಿಗಳು ಅರ್ಧ ಸಂಬಳ 7-8 ವರ್ಷ ಕೆಲಸ ಮಾಡಿದವನಿಗೆ ಅರ್ಧ ಸಂಬಳ ಕೊಟ್ಟಿದ್ದಾರೆ. ಈಗ ಇವರು ಹೇಳ್ತಾರೆ, ನಮ್ಮ ಆಚಾರ್ ಸರ್ ಅವರ ಅಣ್ಣ ಹೇಳ್ತಾರೆ, ನಮಗೆ ಇಲ್ಲಿ ಉದ್ಯೋಗ, ನಮ್ದು ಕಂಪನಿಗಳು ಬಂದ್ರೆ ಇಲ್ಲಿ ಉದ್ಯೋಗ ಕೊಡುವ ನಮ್ಮ ಯೋಗ್ಯತೆ ನಮ್ಮ ಪೊಲಿಟಿಷಿಯನ್ ಅವರಿಗೆ ಉಂಟು? ಇಡೀ ನಮ್ಮ ಭಾರತ ದೇಶದಲ್ಲಿ ಬೆನ್ನೆಲುಬು ಇಲ್ಲದ ಪೊಲಿಟಿಷಿಯನ್ ಅವರು ಇರುವುದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಏನ್ ಹೇಳ್ತಾರೆ, ಮುಂಬೈಯಲ್ಲಿ ಥರ್ಡ್ ಇದು ಜೆಂಡರ್ ಅಂತೇಳಿ ಹೇಳ್ತಾರೆ, ನಾವು ಶಿಖಂಡಿಗಳಂತೇಳಿ. ಅವರಿಗೆ ಸ್ವಲ್ಪ ಆದ್ರೂ ಯೋಗ್ಯತೆ ಉಂಟು, ನಮ್ಮ ಪೊಲಿಟಿಷಿಯನ್ ಅವರಿಗೆ ಇಲ್ಲ. ಈ ಮಾತನ್ನು ನಾನು 30 ವರ್ಷದ ಮೊದಲು ಹೇಳಿದವ. ಅದರ ನಂತರ ಏನೆಲ್ಲ ಇವತ್ತು ಅನಾಹುತ ಮತ್ತೆ ಗಲಾಟೆ ಆಗ್ತದೆ, ಅದಕ್ಕೆ ಕಾನೂನು ಆಗ್ಬೇಕು. ಇವತ್ತು ಕಾನೂನು ಏನಾಗಿದೆ ಅಂತ ಹೇಳಿದರೆ, ಮುದುಕನ ಕೈಯಲ್ಲಿ ಒಂದು ಕೋಲ್ ಇರ್ತದೆ, ಈ ಬೆದಿರು ಕೋಲು ಒಂದು ಸ್ವಲ್ಪ ನೆಲಕ್ಕೆ ತಾಗಿದಾಗ ಅದು ಮುರಿಯುತ್ತದೆ. ಇವತ್ತು ಕಾನೂನುಗಳನ್ನು ಇವತ್ತು ಅಮೆಂಡ್ ಮಾಡಬೇಕು. ಇವತ್ತು ಇಂಪ್ರೂವ್ಮೆಂಟ್ ಆದದ್ದು ಸ್ವತಂತ್ರ ಬಂದ ನಂತರ ಯಾವುದಂತ ಹೇಳಿದ್ದಾರೆ ಸಾರನಾಥ್, ಮಿನಿಸ್ಟರ್ನವರ ಫೆಸಿಲಿಟೀಸ್. ಎಂಬಾಸಿಡರ್ ಕಾರ್ ಹೊಸ್ತು ಬಂದದ್ದು ನಾನು ಬೆಂಗಳೂರಲ್ಲಿ ನೋಡಿದ್ದೇನೆ, 50 ಕಾರ್ ಮರದ ಬುಡದಲ್ಲಿ ನಂಬರ್ ಆಗ್ಲಿಲ್ಲ. ಆವಾಗ 5 ಲಕ್ಷದ ಕಾರ್ ಬಂತು, ಎಲ್ಲರೂ 5 ಲಕ್ಷ ಕಾರ್ ಇಟ್ಕೊಂಡು ಹೋದ್ರು. ಇವರ ಬಂಗ್ಲೆದು ಕಾರ್ಪೆಟ್, ನಿಮ್ಮ ಆಫೀಸಲ್ಲಿ ಇಲ್ಲಿ ಸ್ಟುಡಿಯೋದಲ್ಲಿ ಕಾರ್ಪೆಟ್ 5-6 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀರಾ ಇಲ್ವಾ? ಇವರಿಗೆ 6 ತಿಂಗಳಿಗೊಮ್ಮೆ ಹೊಸ ಕಾರ್ಪೆಟ್, ಅದರ ನಂತರ ವರ್ಷಕ್ಕೆ ಒಂದು ಸೆಟ್ ಸೋಫಾ. ಇಂಪ್ರೂವ್ಮೆಂಟ್ ಆದದ್ದು ಕಾನೂನಲ್ಲ, ಇವರ ರಾಜಕಾರಣಿಗಳ ಅವರ ಫೆಸಿಲಿಟೀಸ್. ಮೊಬೈಲ್ ಫ್ರೀ ಉಂಟು ಇವರಿಗೆ, ಮೊಬೈಲಿಗೆ ಇದು ತಿಂಗಳಿಗೆ ಭತ್ತೆ ಅಂತೆ, ಮೊಬೈಲ್ ಭತ್ತೆ. ನಮ್ಗೆ ಲಾಕ್ಡೌನ್ ಮಾಡಿ ಊಟ ಇಲ್ಲದಾಗೆ ಮಾಡಿಬಿಟ್ಟಿದ್ದಾರೆ. ಹೌದು, ಅದು ಪಾರ್ಲಿಮೆಂಟ್, ಅದು ಬಿಡುವ. ಅದರ ನಂತರ ಎಲ್ಲಾ ವಸ್ತು ಅವರಿಗೆ ಬೇಕಾದದ್ದು ಕಾನೂನು. ನಮ್ಗೆ AC ಹಾಲಲ್ಲಿ ಹೋಗ್ಬಾರ್ದು, ಇವರು ಹೋಗ್ಬಹುದು. ಇವರ ಟಾಯ್ಲೆಟ್ ಸಮೇತ, ವಾಶ್ರೂಮ್ ಸಮೇತ AC. ನಾವು AC ಇದ್ದಲ್ಲಿ ಹೋಗ್ಬಾರ್ದು, ನಮ್ಗೆ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಇದು ನಮ್ಮ ದೇಶದಲ್ಲಿ ಇರೋ ಕಾನೂನು. ಇವತ್ತು ನಾನು ಹೇಳ್ತೇನೆ, ಇವತ್ತು ವಿರೋಧ ಪಕ್ಷಗಳ ದುರ್ಬಲತೆ, ಅವರಿಗೆ ಬಲ ಇಲ್ಲದ ಕಾರಣ ಇಂಥವ್ರು ಇವತ್ತು ಸ್ಥಳಿಗೆ ತಗೊಳ್ತಾರೆ. ಹೇಗೆ ಆಗ್ತದೆ ಹೇಳಿದರೆ, ಒಂದು ತಂದೆ ತಾಯಿ ವೀಕ್ ಇದ್ರೆ ನಮ್ಮ ಮಕ್ಕಳು ಸಸಾರ. ನಾನು ಇಷ್ಟು ಸಫರದವ, ನನ್ನ ಮಕ್ಕಳು 2 ಗಂಡು ಹೆಣ್ಣು, ಒಂದು ಮಕ್ಕಳ ಕೈ ಮುಟ್ಲಿಲ್ಲ ಯಾರು ಕೂಡ ಇಷ್ಟ ತನಕ, ಅಥವಾ ಬಾಯಲ್ಲಿ ಬೈಲಿಲ್ಲ. ಯಾಕೆ ಹೇಳಿದ್ದಾರೆ, ತಂದೆದು ಕೆಪಾಸಿಟಿ ಗೊತ್ತುಂಟು. ಇವತ್ತು ನಮ್ಮ ಲೀಡರ್ನವರು ಬಲಹೀನರಾಗುವಾಗ ನಾವು ಈ ತರ ಮಾರ್ಗದಲ್ಲಿ ಪೆಟ್ಟು ತಿನ್ಬೇಕು ನಮ್ಮ ಮಕ್ಕಳು. ಉತ್ತರ ಭಾರತದವರಲ್ಲಿ ಎಲ್ಲಿ ಅವರಾಗ್ಲಿ, ಒಂದು ವೇಳೆ ನಮ್ಮ ಲೀಡರ್ನವರು ಶಕ್ತಿಶಾಲಿ ಇದ್ರೆ ನಮ್ಮ ಮಕ್ಕಳನ್ನು ಯಾರಾದರೂ ಮುಡ್ತಾರೆ. ಇದು ಮೊಹಮ್ಮದ್ ಅವರೇ, ಇದು ಆಚಾರ್ಯ ಅವರೇ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಅಥವಾ ಜೊತೆಯಾಗಿ ಹೋಗ್ತಾ ಇರುವಂಥವರಿಗೆ ಬೀದಿಯಲ್ಲಿ ಯಾರೋ ನಿಲ್ಲಿಸಿ ಹೊಡೆಯುವುದು ಬಡಿಯುವುದು ಎಷ್ಟು ನ್ಯಾಯ? ಈಗ ಅವರಿಗೆ ಅಲ್ಲಿ ಮೊರಲ್ ಪಾಠ ಮಾಡುವಂಥದ್ದು, ಬೀದಿಯಲ್ಲಿ ಅವರಿಗೆ ಹೊಡೆದು ಬಡದು ಪಾಠ ಮಾಡುವಂಥದ್ದು ನ್ಯಾಯವಾ? ಅಧಿಕಾರ ಕೊಟ್ಟವರು ಯಾರು? ಈಗ ಪ್ರಶ್ನೆ ಇರುವಂತದ್ದು, ಈಗ ಶಾಲೆಯಲ್ಲಿ ಮೇಸ್ಟ್ರು ಇದ್ದಾರೆ, ಅವರು ಮೇಸ್ಟ್ರ್ ಆಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಆದವರು. ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರುವವರು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಅವರು ನೈತಿಕ ಪೊಲೀಸ್ಗಿರಿ ಮಾಡುವುದಂತ ಹೇಳಿದ್ರೆ ಇವರ ಹೆದರಿಕೆ ಇಲ್ಲ ಅಂತ ಹೇಳಿ ಅಲ್ಲ. ಇವರು ಇಷ್ಟು ಸಾವಿರ ಕಟ್ಲೆ ಲಕ್ಷ ಕಟ್ಲೆ ಸಂಬಳ ಕೊಟ್ಟು ಇಷ್ಟೆಲ್ಲ ಪೊಲೀಸರನ್ನ ಇಟ್ಟುಕೊಂಡಿರುವುದು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರಲಿಕ್ಕೆ. ಅದು ಮುಂಚಿನ ಹಾಗೆಲ್ಲ ಅಪ್ಗ್ರೇಡೇಷನ್ ಆದ ವೈರ್ಲೆಸ್ ಫೆಸಿಲಿಟಿ ಇದೆ, ಮೊಬೈಲ್ ಇದೆ, ಎಲ್ಲಿ ಏನಾಗ್ತಿದೆ ಅಂತ ಹೇಳಿ ಅಲ್ಲಲ್ಲಿ CC ಕ್ಯಾಮೆರಾವನ್ನು ಹಾಕಿದ್ದಾರೆ. ಎಲ್ಲಿ ಏನಾಗ್ತಿದೆ ಅಂತ ಹೇಳಿ ಸೆಕೆಂಡ್ ಅಲ್ಲಿ ಗೊತ್ತಾಗ್ತದೆ. ಅಷ್ಟು ಗೊತ್ತಾದಾಗ ಯಾಕೆ ಅಲರ್ಟ್ ಆಗಿ ಇರ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗ್ತಾ ಇಲ್ಲ?
ಈಗ ನೀವು ಹೇಳಿದಾಗೆ CC ಕ್ಯಾಮೆರಾ ಮತ್ತೇನೋ ಅಲರ್ಟ್ ಆಗಿರುವಂಥದ್ದು, ಬಟ್ ಈ ಪುಂಡರುಗಳೆಲ್ಲ ಇದು ಆಚಾರ್ಯ ಅವರು ಕೂಡ ಹೇಳಿದಾರಲ್ಲ, ನಿರುದ್ಯೋಗಿಗಳು ಇದನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ಇದು ನಿನ್ನೆಯ ಘಟನೆ ಏನು ಹೊಸತಲ್ಲ 10 ವರ್ಷಗಳಿಂದ ಇದು ನಡೀತಾ ಉಂಟು. ಮರುಕಳಿಸುವುದೇ ಅಂತ ಹೇಳಿದ್ರೆ ಇದು ಮತ್ತೆ ಆಗ್ತದೆ ಅಂತ ಹೇಳಿದ್ರೆ ಇದು ಬೇಜವಾಬ್ದಾರತನ ಯಾರ್ದು? ನಾನೊಂದು ಹೇಳ್ತೇನೆ, ನಾನು 20 ವರ್ಷದ ಮೊದಲು ಆವಾಗ ಇದು ಸಾಮಾಜಿಕ ಜಾಲತಾಣ ಇರಲಿಲ್ಲ, ಆದರೂ ನನಗೆ ಎಲ್ಲಿ ಟಿವಿ ಮಾಧ್ಯಮದಲ್ಲಿ ಪೇಪರ್ ಮಾಧ್ಯಮದಲ್ಲಿ ಅವಕಾಶ ಸಿಕ್ಕಿದೆ ಅಲ್ಲಿ ನಾನು ಹೇಳಿದ್ದೇನೆ, ಪೊಲೀಸ್ನವರು ಏನಾಗಿದೆ ಹೇಳಿದರೆ ಒನ್ ಸೈಡೆಡ್ ಆಗಿದ್ದಾರೆ. ಅವತ್ತು ಫೈರಿಂಗ್ ಆದದ್ದು ಜನವರಿಯಲ್ಲಿ ಮಂಗಳೂರಲ್ಲಿ, ಅಗತ್ಯ ಇತ್ತ ಅವತ್ತು. ಆದರೆ ಕಾಂಗ್ರೆಸ್ ಕೂಡ ರೂಲಿಂಗ್ ಮಾಡಿದೆ, ಯಾವ ರೀತಿ ಬದಲಾವಣೆ ಮಾಡಿದೆ, ಪೊಲೀಸ್ನವರಿಗೆ ಒನ್ ಸೈಡೆಡ್ ಹೋಗ್ಲಿಕ್ಕೆ ಬಿಟ್ಟದ್ದು ಯಾರು? ನನಗೆ ಯಾವ ಪಕ್ಷದ ಕೂಡ ಮೇಲೆ ನಾನು ಯಾರ ಮನೆಗೆ ಊಟಕ್ಕೆ ಹೋಗುದಿಲ್ಲ, ನಾನು ಇದ್ದದ್ದಿದ್ದಾಗೆ ಮಾತಾಡುವವ. ಏನ್ ಮಾಡಿದ್ದಾರೆ ಇವರು? ಪೊಲೀಸ್ನವರು ಒನ್ ಸೈಡೆಡ್ ಹೋಗುವಾಗ ಹೇಗೆ ಬಿಟ್ಟದ್ದು ಯಾರು? ಜಾಸ್ತಿ ಆಳ್ವಿಕೆ ಮಾಡಿದವರು ಯಾರು ನಮ್ಮ ದೇಶದಲ್ಲಿ? ಇವತ್ತು ನಾವು ಹೇಳ್ತೇವೆ, ಇವತ್ತು ಏನಾಗಿದೆ, ಇದು ಅನ್ನ ಹೋಗಿ ಪಾಯಸ ಆಗಿ, ಪಾಯಸ ಇದ್ದದ್ದು ಮಣ್ಣಾಗಿ, ಮಣ್ಣಿದ್ದದ್ದು ಪಾಯಸ ಆಗಿದೆ. ಇವತ್ತು ಪಾಯಸ ಆಗುವಾಗ ಮಾತಾಡುವುದಲ್ಲ, ಅದು ಅಕ್ಕಿದ್ದದ್ದು ಅನ್ನ ಆಗುವಾಗಲೇ ಜಾಗ್ರತೆ ಮಾಡಬೇಕಿದೆ. ಮಾಡಿದ್ದಾರೆ ಒನ್ ಸೈಡೆಡ್. ಅಲ್ಲಿಗೆ ಎವಿಡೆನ್ಸ್ ಇತ್ತು, ಯಾರು ಮಾಡಿದ್ದಾರೆ ಅದರ ಸಾಕ್ಷಿ ಇಟ್ಕೊಂಡು ಯಾರು ಮಾತಾಡಲಿಲ್ಲ. ಹಾಸ್ಪಿಟಲ್ ಒಳಗೆ ICICI ಒಳಗೆ ಪೊಲೀಸ್ ಬಂದರು, ಏನಪ್ಪ ಹಾಸ್ಪಿಟಲ್ ಏನ್ ಮಾಡಿದರು? ಮ್ಯಾನೇಜ್ಮೆಂಟ್ ಹಾಕಬೇಕಿತ್ತು ಒಂದು 100 ಕೋಟಿಗೆ ಪರಿಹಾರಕ್ಕೆ ಒಂದು ಕೇಸ್, ಒಳಗೆ ಎಂಟ್ರ್ ಆದದಕ್ಕೆ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದವ, ಆಸ್ಪತ್ರೆಗೆ ಅದರ ಪವಿತ್ರತೆ ಉಂಟು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಪವಿತ್ರತೆ ಉಂಟು. ಯಾವಾಗ ಬಿಟ್ಟರು ಇವರು? ಆವತ್ತು ಚೆಕ್ ಮಾಡಿದ್ದಾರೆ. ಹೀಗೆ ಮಾರ್ಗದಲ್ಲಿ ಪೊಲೀಸ್ ಎದುರು ಹೊಡೆಯುವಾಗ ಇವರು ಬಿಡ್ತಿರ್ಲಿಲ್ಲ ಪೊಲೀಸ್ನವರು. ಇವರಿಗೆ ಬಿಸಿ ಆಗದೆ ಬೆಣ್ಣೆ ಕರಗದು. ಯಾರು ಬಿಸಿ ಮಾಡಿದ್ದಾರೆ ಈ ಬೆಣ್ಣೆಯನ್ನು? ಒಬ್ಬ ಕಾಮನ್ ಮ್ಯಾನ್ ಒಬ್ಬ ತಪ್ಪು ಮಾಡಿದ್ರೆ ಅವನಿಗೆ IPC ಅಲ್ಲಿ ಸೆಕ್ಷನ್ ಅಲ್ಲಿ ಇಲ್ಲದನ್ನ ಹಾಕಿ ಬಿಡ್ತಾರೆ, ಬೇಗ ಜಾಮೀನು ತಿಕ್ಕರೆ ಬಲ್ಲಿ ಅಂತೇಳಿ. ಇಲ್ಲಿ ಇಷ್ಟೆಲ್ಲ ಅನಾಹುತ ಮಾಡಿದ್ರು ಕೂಡ ಇವರಿಗೆ ತಾಕತ್ತಿಲ್ಲ. ಪೊಲೀಸ್ ಕೆಲಸ ಅಂತ ಹೇಳಿದ್ರೆ ಸರ್ಕಾರಿ ಸಂಬಳ ತಗೊಳ್ಳೋದು, ಅದಕ್ಕೆ ಕಾನೂನಿದೆ, ಆ ಕಾನೂನು ಪ್ರಕಾರ ಮಾಡಬೇಕೇ ಹೊರತು ಕಾನೂನನ್ನ ಒಂದು ರಾಜಕೀಯ ಪಕ್ಷದ ಅಡಿಯಾಲಾಗಿ ಕಾಕಿ ಯಾಕೆ ಹಾಕಬೇಕು? ಕಾಕಿಗೆ ಗೌರವ ಬೇಕು, ಯಾಕೆ ಕಾಕಿ ಹಾಕಬೇಕು? ಅದಕ್ಕೆ ಅದರದ್ದಾದಂತ ಗೌರವ ಮತ್ತು ಘನತೆ ಇದೆ, ಅದನ್ನ ಪೊಲೀಸ್ನವರು ಕಾಪಾಡಿಕೊಂಡು ಬರಬೇಕು. ಜನರಿಗೆ, ಸಾಮಾನ್ಯ ಜನರಿಗೆ ಹೇಗಿರಬೇಕು? ಮಂಗಳೂರು ಅಂತ ಹೇಳಿದ್ರೆ ವ್ಯವಸ್ಥಿತ ನಗರ, ಏನೂ ತೊಂದರೆ ಇಲ್ಲ, ಯಾವ ಹೊತ್ತಲ್ಲಿ ಕೂಡ ಬೇಕಾದ್ರೆ ನಾವು ಎಲ್ಲಿಗೆ ಬೇಕಾಗಿ ಹೋಗಿ ಬರ್ಬೋದು ಅಂತ ಹೇಳಿ. ಈಗ ಏನಾಗಿದೆ, ಈಗ ನಾನು ನಿಮ್ಮ ಹತ್ರ ಮತ್ತು ಟವರ್ಸ್ ಅವರ ಹತ್ರ ಕೇಳುವಂತದ್ದು, ಇಬ್ರು ಹಿರಿಯರಿದ್ದೀರಿ. ಇದು ಟವರ್ಸ್ ಅವರೇ, ಒಂದು 20-25 ವರ್ಷದ ಮೊದಲೆಲ್ಲ ಮಂಗಳೂರಲ್ಲಿ ಬದುಕು ಈ ರೀತಿ ಇತ್ತ? ನಾನು ಇವತ್ತು ಹೇಳ್ತೇನೆ, ಸ್ಟೂಡೆಂಟ್ನವರು ಆವಾಗ ನಾನು ಸ್ಟೂಡೆಂಟ್ ಇರುವಾಗ ತಂದೆ ತಾಯಿಗೆ ಗುಡ್ ಮಾರ್ನಿಂಗ್ ಹೇಳದಿದ್ದರು, ಸ್ಟೂಡೆಂಟ್ನವರಿಗೆ ನಮಸ್ಕಾರ ಹೊಡಿತಿದ್ರು. ಎಂದರೆ ಸ್ಟೂಡೆಂಟ್ ಇದು ಶಕ್ತಿ ಇತ್ತು. ನಾನು ಯಾವಾಗ ಹಿಂದಿ ಸ್ಟ್ರೈಕ್ ನೋಡಿದ್ದೇನೆ ನಾನು, ಇವತ್ತಲ್ಲ, ಹಾಗಾದ್ರೆ 7-8ನೇ ಕ್ಲಾಸ್. ಇವಾಗ ಏನಾಗಿದ್ದಾರೆ, ಈ ಪಿಜ್ಜಾ ಮತ್ತೆ ಈ ಬರ್ಗರ್ ಮತ್ತೆ ಕ್ಯಾಡ್ಬರೀಸ್ ತಿಂದು ಮಕ್ಕಳು ಕೂಡ ಅದರ ತರಾನೇ ಮೆದುವಾಗಿದ್ದಾರೆ. ಮಕ್ಕಳಿಗೆ ಶಕ್ತಿ ಇಲ್ಲ ಈಗಿನ ವಿದ್ಯಾರ್ಥಿಗಳಿಗೆ. ನಾವಿರುವಾಗ ಬಸ್ಸಿನಲ್ಲಿ ಕಂಡಕ್ಟರ್ ಟಿಕೆಟ್ ತಗೊಳ್ಳಿಕ್ಕೆ ಎದುರುತ್ತಿದ್ದರು, 10 ಪೈಸೆ 7 ಪೈಸೆ ಟಿಕೆಟ್. ಈಗ 100 ರೂಪಾಯಿ ಕೊಟ್ಟರೆ ಚಿಲ್ಲರೆ ವಾಪಸ್ ಕೊಡುವುದಿಲ್ಲ. ಅವರಿಗೆ ಗೊತ್ತುಂಟು ಈ ಸ್ಟೂಡೆಂಟ್ನವರಿಂದ ಏನಾಗುದಿಲ್ಲ ಅಂತೇಳಿ. ಆದರೆ ನಾನು ಇವತ್ತು ಹೇಳ್ತೇನೆ, ಆವತ್ತು ಈ ಪೊಲೀಸ್ ಫೈರಿಂಗ್ ಆದ ದಿವಸ 1 ವರ್ಷದ ಮೊದಲೇನ ಒಂದು ಇನ್ಸ್ಪೆಕ್ಟರ್ ಅವರು ಮಾತಿದ್ದ ಮಾತನ್ನು ಆಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿದೆ. ಇವರಿಗೆ ವಿರೋಧ ಪಕ್ಷದವರಿಗೆ ಬ್ಯಾಟ್ರಿ ಇರ್ತಿದ್ದಾರೆ, ಅವನನ್ನು ಕೆಲಸದಿಂದ ತೆಗಿಸಬಹುದಿತ್ತು, ಬೇಸ್ಡ್ ಆನ್ ದ ಆಡಿಯೋ ರೆಕಾರ್ಡ್ ಮಾಡಿದ್ರ. ಆವತ್ತು ಮಾಡಿದರೆ ಇವತ್ತು ಸಿಂಪಲ್ ಹೊಸ ಕೆಲಸಕ್ಕೆ ಸೇರಿದ ಪೊಲೀಸ್ನವರು ಲಾತಿ ಇಟ್ಕೊಂಡು ಗಡಗಡ ಕುಂಬಾರ್ತಿದ್ದ. ಮಾಡಿದ್ದಾರೆ ಇವರು? ಮಾಡಲಿಲ್ಲ. ಯಾರು? ನಾನು ಮತ್ತೆ ನೀವು ವೈಯಕ್ತಿಕವಾಗಿ ಕೋರ್ಟಿಗೆ ಹೋಗಿ ನಮ್ಮ ಹೆಂಡತಿ ಮಕ್ಕಳ ಹಣವನ್ನು ನಾವು ಕೋರ್ಟಿಗೆ ಖರ್ಚು ಮಾಡಬೇಕಾ, ಅಥವಾ 10 ಮಂದಿಗೆ ಟಾರ್ಗೆಟ್ ಆಗಬೇಕಾ? ನಾವು ನ್ಯಾಯ ನೀತಿ ಮಾತಾಡ್ಲಿಕ್ಕೆ ಹೋಗಿ ಓಟು ಬೇಕು ಇವರಿಗೆ. ಅಲ್ಲ, ಇನ್ನೊಂದು ವಿಚಾರ ಅಂತ, ಈಗ ನಾನು ಕೂಡ ಸಣ್ಣದಿರುವಾಗ ನಾವೊಂದು ಹಿಂದೂಗಳು, ಮುಸ್ಲಿಂಗಳು, ಕ್ರಿಶ್ಚಿಯನ್ಸ್, ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರ್ತಿದ್ವಿ. ದುರಂತ ಹೇಳಿದ್ರೆ ಈಗ ಆ ಸಿಚುವೇಶನ್ ಇಲ್ಲ. ಈಗ ಶಾಲೆಗಳಲ್ಲಿಯೇ ಮಕ್ಕಳ ತಲೆಗೆ ಈ ತರದ ಒಂದು ವಿಷ ಬೀಜ ಬಿತ್ತಿ ಈಗ ಸ್ಕೂಲ್ ಲೆವೆಲ್ ಅಲ್ಲೇ ಹಿಂದೂಗಳದ್ದೊಂದು ಗ್ರೂಪು, ಕ್ರಿಶ್ಚಿಯನ್ಸ್ ಅವ್ರದೊಂದು ಗ್ರೂಪು, ಮುಸ್ಲಿಂ ಅವ್ರದೊಂದು ಗ್ರೂಪ್ ಅಂತೇಳಿ, ಇದು ಪ್ರಾಕ್ಟಿಕಲ್, ಇದು ನಗ್ನ ಸತ್ಯ. ಮತ್ತೆ ಏನಾಗ್ತಂತ ಹೇಳಿದ್ರೆ, ಮುಂದೆ ಹೋಗ್ತಾ ಹೋಗ್ತಾ ಕ್ರಮೇಣ ಅವರ ತಲೆಯಲ್ಲಿ ಈ ತರದ ಒಂದು ಸೆಟ್ ಆಗಿಬಿಟ್ರೆ ವ್ಯಾವಹಾರಿಕವಾಗಿಯೂ ಕೂಡ ಇನ್ನು ಈಗ ಎಷ್ಟೋ ಕಡೆ ದೇವಸ್ಥಾನಗಳಲ್ಲಿ ಕೆಲವು ಕಡೆ ಅನೌನ್ಸ್ ಮಾಡಿದ್ರೆ ಅಂತ, ಇಲ್ಲಿ ಮುಸಲ್ಮಾನರಿಗೆ ವ್ಯವಹಾರ ಮಾಡಲಿಕ್ಕೆ ಬಿಡಬೇಡಿ ಅಂತ ಹೇಳಿ. ಸೊ ಈ ತರದೆಲ್ಲ ಪ್ರಭಾವದಿಂದಲೇ ಈ ತರದ ಒಂದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆ ಗದ್ದೆ ಇತ್ತಲ್ಲ,
ಅಲ್ಲಿ ಮುಸ್ಲಿಂ ಸಮುದಾಯದವರು ಕಾರನ್ನ ಪಾರ್ಕ್ ಮಾಡಲಿಕ್ಕೆ ಇಲ್ಲ. ದೇವರು ಹೇಳಿದ್ದಾರೆ ಅಂತ ಇವರು ಹೇಳೋದು. ದೇವರು ಹೇಳೋದು ಅಂತ ಹೇಳಿದ್ರೆ ಅಲ್ವಾ? ದೇವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದು ಮಾತು ನಂದು ನೀವು ಕೇಳಿ, ಇವತ್ತು ಈ ತರ ಆಗ್ತದಲ್ಲ, ಇವಾಗಲೇ ನಾವು ನೋಡ್ತಾ ಇದ್ದೇವೆ ಒಳಗೆ ಒಂದು ಪಕ್ಷದ ಒಳಗನೆ ಅಥವಾ ಒಂದು ಸಮುದಾಯದ ಒಳಗೆ ಯಾವ ರೀತಿ ವೈರತ್ವ ಆಗುತ್ತಾ ಉಂಟು ಅಂತೇಳಿ. ಅದು ಯಾಕೆ ಆಗುದು ಹೇಳಿದರೆ, ಪರಮಾತ್ಮ ನಮ್ಮ ಮೇಲಿನ ನಮ್ಮ ಸೃಷ್ಟಿಕರ್ತ ಇಲ್ಲಿ ಯಾವ ಪಕ್ಷಗಳಿಗೆ ಕೂಡ ಮಾತಾಡುವ ಯೋಗ್ಯತೆ ಗೊತ್ತಿಲ್ಲ ಅಂತೇಳಿ ಅವರಿಗೆ ಗೊತ್ತುಂಟು. ಈಗ ಅವರೇ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷಕ್ಕೆ ವರ್ಕ್ ಮಾಡಿದವನನ್ನು ಮೊನ್ನೆ 10 ದಿವಸ ಒಳಗೆ ಕುತ್ಕೊಳ್ಳಿಸ್ಲಿಲ್ವಾ ಒಂದು ಸಣ್ಣ ವಿಚಾರದಲ್ಲಿ? ಅದು ನನಗೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ನೆನಪಾಯ್ತು. ಇವತ್ತು ಹೊಡೆದ ಮೈಕೈ ಹಾಕಿದವರಿಗೆ ಪೊಲೀಸ್ ಬಿಟ್ಟಿದ್ದಾರೆ. ಬಿಜೆಪಿಗೆ ವರ್ಕ್ ಮಾಡಿದವನಿಗೆ ಹುಟ್ಟಿನಿಂದ 10 ದಿವಸ ಮೊನ್ನೆ ಒಳಗೆ ಹಾಕಿದ್ದಾರೆ. ನನ್ನ ಫ್ರೆಂಡ್ ಅಷ್ಟು ಕ್ಲೋಸ್. ಆವಾಗ ಎಲ್ಲಿದ್ರು ನಮ್ಮ ಶಾಸಕರು ಗೀಸಕರೆಲ್ಲ? ಏನ್ ಹೇಳ್ತೀರಿ ಮೈ ಮೇಲೆ ಕೈ ಹಾಕಿದ್ದಕ್ಕೆ. ಈಗ ನಮ್ಮ ಅದೇ ಕಾನೂನು ದೇಶದಲ್ಲಿ ಜುಡಿಷಿಯರಿ ಸಿಸ್ಟಮ್ ಇದೆ ಸರ್, ಪೊಲೀಸ್ ಇದೆ, ಮಿಲಿಟರಿ ಇದೆ. ಜನರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಇನ್ನೊಬ್ಬದನ್ನು ತನಿಖೆ ಮಾಡ್ಲಿಕ್ಕೆ? ನನ್ನ ಮಗಳು ಅವನೊಟ್ಟಿಗೆ ಲವ್ ಮಾಡಿದ್ದಾರೆ, ಇವರು ಯಾರು ಅಂತೀರಿ ಕೇಳಲಿಕ್ಕೆ? ಹುಟ್ಟಿಸಿದವ ನಾನು ಕೇಳಬೇಕು ನನ್ನ ಮಗಳಿಗೆ. ಇವರಿಗೆ ಯಾರು ಪವರ್ ಕೊಟ್ಟಿದ್ದಾರೆ? ಇವರೇನು ಯೂನಿಫಾರ್ಮ್ ಇಲ್ಲದ ಪೊಲೀಸ್ ಇವರು ಗಾಡಿಗೆ ಅಡ್ಡ ನಿಲ್ಲಿಕ್ಕೆ? ಮತ್ತೆ ಪೊಲೀಸ್ನವರಿಗೆ ಸಂಬಳಕ್ಕೆ ಕೊಡುದು? ನಾನು ಸಣ್ಣ ಇರುವಾಗ 300 ರೂಪಾಯಿ ಸಂಬಳ ಕೂಗ್ತಿದ್ದರು ಪೊಲೀಸ್, ಈಗ 1000 ಗಟ್ಟಲೆ ಸಂಬಳ ಉಂಟು ಇವರಿಗೆ. ಉದಯಾಚಾರ್ಯ ಅವರೇ ನೋಡಿ, ಅದೊಂದು ಗಾದೆ ಇದೆ, ಅಡಿಕೆ ಕದ್ರು ಕಳ್ಳ ಆನೆ ಕದ್ರು ಕಳ್ಳ ಅಂತೇಳಿ. ಈ ತರದ ಒಂದು ನೈತಿಕ ಪೊಲೀಸ್ ಗಿರಿ ಇದು ಏನ್ ಗೊತ್ತಾ, ಇದು ಒಂದು ಲರ್ನಿಂಗ್ ಸ್ಟೇಜ್ ಇವರಿಗೆಲ್ಲ, ಈ ಹುಡುಗರಿಗೆಲ್ಲ. ಇದರಲ್ಲಿ ಒಮ್ಮೆ ಈ ತರ ಮಾಡಿ ಬಂದ್ರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಮತ್ತೆ ನೆಕ್ಸ್ಟ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಅದ್ರ ಮೇಲೆ ಇಂಥ ಕಚ್ಚಡ ಕೆಲಸ ಮಾಡಿ ಒಮ್ಮೆ ಅರೆಸ್ಟ್ ಆಗಿ ಒಳಗೆ ಹೋಗಿ ಬಂದ್ರೆ ಅಂತ ಹೇಳಿದ್ರೆ ಅವ ಮತ್ತೆ ಸಮಾಜಕ್ಕೆ ಒಂದು ದೊಡ್ಡ ವಿಲನ್ ಅಲ್ಲ, ಹೀರೋ, ಅವ ಒಂಥರ ಲೀಡರ್ ಅಂತ ಹೇಳೋದು. ಆಮೇಲೆ ಮತ್ತಿದು ವ್ಯಾಪಾರ ಎಲ್ಲ ಮತ್ತೆ ಶುರು ಆಗ್ತದೆ ಅವರದ್ದು. ಮತ್ತೆ ಕ್ರಮೇಣ ಏನಾಗ್ತದೆ ಅಂತ ಹೇಳಿದ್ರೆ, ಇಂತಹ ಕೃತ್ಯದಲ್ಲಿ ತೊಡಗಿದ್ದ ಹುಡುಗರೇ ಮುಂದೊಂದು ದಿನ ಈ ಹಿಂದೂ ಮುಸ್ಲಿಮ್ಸ್ ಏನು ಸಂಘರ್ಷಕ್ಕೆ ಏನಾದ್ರೂ ಒಂದು ಬೇಕು ಎಲೆಕ್ಷನ್ ಟೈಮ್ ನಲ್ಲಿ ಇಂಥ ಹುಡುಗರನ್ನೇ ಯೂಸ್ ಮಾಡಿಕೊಂಡು ಇಂಥವರನ್ನೇ ಬಲಿ ಕೊಟ್ಟು ಇವರಿಂದನೇ ಬೇಳೆ ಬೇಯಿಸ್ಕೊಂಡು ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಅಂದ್ರೆ ನೀವು ಇಲ್ಲಿ ಹೇಳುವಂತದ್ದು ಈ ರೀತಿಯ ಯುವಕರು ಈ ರೀತಿಯ ಪುಂಡರನ್ನು ಸಾಕುವಂತ ಒಂದು ವ್ಯವಸ್ಥೆ ಇದೆ ಅಂತ. ಖಂಡಿತವಾಗಿಯೂ ಇದೆ. ಅಲ್ಲ, ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಹೋಗ್ಲಿಕ್ಕೆ ಧೈರ್ಯ ಬರುವುದಿಲ್ಲ. ಧೈರ್ಯ ಬರಬೇಕಾದ್ರೆ ಹಿಂದಿನಲ್ಲಿ ಪ್ರಚೋದನೆ ಕೊಡುವ ಇರಬೇಕು. ಅವನನ್ನ ಮಟ್ಟ ಹಾಕಿದ್ರೆ ಇವರು ಬಾಲ ಮತ್ತೆ ಬಿಚ್ಚುವುದಿಲ್ಲ. ಬಾಲ ಬಿಚ್ಚುವುದು ಯಾವಾಗ? ಪ್ರಚೋದನೆ ಕೊಡುವವರು ಇದ್ದಾರೆ, ಅವರು ನಮ್ಮನ್ನ ನೋಡಿಕೊಳ್ತಾರೆ. ಆ ರೀತಿ ಮನೋಭಾವ ಬಂದ ಕೂಡಲೇ ಈ ಪುಂಡ ಹುಡುಗರಿಗೆ ಈ ರೀತಿ ಹೋಗ್ಲಿಕ್ಕೆ ಧೈರ್ಯ ಬರ್ತದೆ. ಅದೇ ಇವರ ಧೈರ್ಯವನ್ನ ಯಾರು ಮೆಟ್ಟಬೇಕು? ಪೊಲೀಸ್ ಇಲಾಖೆ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂತ ಕಾಕಿ ಹಾಕಿದವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರಬೇಕು. ಇಲ್ಲ ಅಂದ್ರೆ ಅವರ ಕಾಕಿಗೆ ನಾವೇನು ಗೌರವ ಕೊಡಬೇಕು? ಜನ ಎಲ್ಲಿ ಗೌರವ ಕೊಡ್ತಾರೆ? ಒಂದು ವರ್ಗದವರಿಗೆ ಬೇಕಾದ ರೀತಿಯಲ್ಲಿ ಪೊಲೀಸ್ನವರು ವರ್ತಿಸುವಾಗ ಇನ್ನೊಂದು ವರ್ಗದವರು ಏನ್ ಮಾಡ್ತಾರೆ? ಅಕ್ಲೆಗೆ ಅಂಚ ಹಾಕೊಂಡು ಎಂಕ್ಲೆಗೆ ದಾನೆ ಹಾಪೂಜಿ ಎಂಕ್ಲೆ ದಾನೆ ಇಂಚ ಮಲ್ಪೆರಬಲ್ಲಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಮಂಗಳೂರಿನ ಪರಿಸ್ಥಿತಿಯಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಹಿಂದೂ ಸಂಘಟನೆಯವರು ನಾವೇ ಎಲ್ಲ ಊರಿನ ನೈತಿಕತೆಯನ್ನು ನೋಡಿಕೊಳ್ಳುವವರಂತ ಅವರು ಬೆತ್ತಾಡಿಕೊಂಡು ಲಾಠಿ ಹಿಡ್ಕೊಂಡು ಹೊಡೆಯಲಿಕ್ಕೆ ಹೊರಡೋದು. ಇನ್ನೊಂದು ಕಡೆ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ಅವರು ಕೂಡ ನಾವೇ ನಮ್ಮ ಸಮಾಜವನ್ನು ನೋಡಿಕೊಳ್ತೇವೆ. ನಾನೊಂದು ಹೇಳ್ತೇನೆ, ಮಹಮ್ಮದ್ ಹೇಳಿದವರು ಅದು ಸರಿಯೇ, ಆದರೆ ಇವತ್ತಿಗೆ ಆ ಟ್ರೆಂಡ್ ಮಾತ್ರ 75% ಕಡಿಮೆ ಆಗಿದೆ. ಎಂದ್ರೆ ಅವರಿಗೆ ಕೂಡ ಪೆಟ್ಟು ತಿಂದು ಪೊಲೀಸ್ನವರು ಕೇಸ್ ಗೀದಾಗಿ ತುಂಬಾ ಮಂದಿಗೆ ಅನುಭವ ಬಂದಿದೆ. ನಾನು ಬಿಜೆಪಿ ಅವರು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಾರೆ, ನೋಡ್ತಾ ಇದ್ದೇನೆ. ನಾನು ಜೈಲಿಗೆ ಹೋಗಿ ಬಂದು ಸುಸ್ತಾದವರು, ಆದರೆ ಇನ್ನೂ ಕೂಡ ಇದೆ 10-25% ಇದ್ದಾರೆ, ಮುಂಚಿನ ಅಷ್ಟಿಲ್ಲ. ಸೆಕೆಂಡ್, ನಾನು ಇನ್ನೊಂದು ಹೇಳ್ತೇನೆ, 10-20 ವರ್ಷದ ಮೊದಲು ಇಂಥ ಅನಾಹುತ ಯಾರು ಮಾಡಿದ್ದಾರೆ ಅವರಿಗೆ ದೇವರ ಶಾಪ ತಟ್ಟಿದೆ. ಇಲ್ಲಿ ಈಗ ನಾವು ಮಾತಾಡುವಾಗ ಹೇಳ್ತೇವೆ ಖಾಕಿ ಅಂತೇಳಿ, ಇಲ್ಲಿ ಬರೀ ಖಾಕಿಯನ್ನು ದೂರುವುದಲ್ಲ, ಒಂದು ಸರ್ಕಾರ ಆಳ್ವಿಕೆಯಲ್ಲಿರುವಾಗ ವಿರೋಧ ಪಕ್ಷದಲ್ಲಿ ಉಂಟಾ ಇಲ್ವಾ? ಈಗ ಇಲ್ಲಿ ಸೋತ ಕ್ಯಾಂಡಿಡೇಟ್ಸ್ ಇದ್ದಾರೆ ಇಲ್ವಾ? ಒಂದು ಪಕ್ಷದವರು ಗೆದ್ದಿದ್ದಾರೆ, ಸೋತವನಿಗೆ ಯಾಕೆ ಬಾಯಿಗೆ ಜಿಪ್ ಹಾಕಿದ್ದಾರೆ ಅವನಿಗೆ, ಅಥವಾ ಫೆವಿಕ್ವಿಕ್ ಗಮ್ ಹಾಕಿದ್ದಾರೆ? ಮಾತಾಡ್ಲಿ ಅವರು. ನೀವು ಕಾರ್ಯಕ್ರಮ ಮಾಡ್ತೀರಿ, ನಾವು ರಸ್ತೆಯಲ್ಲಿ ಏನು ಮಾಧ್ಯಮದಲ್ಲಿ ನಮಗೆ ಅವಕಾಶ ಸಿಕ್ಕಿದಲ್ಲಿ ಮಾತಾಡ್ತೇವೆ ನಾವು. ಆದರೆ ರಾಜಕಾರಣಿಗಳು ಅದರಿಂದ ದಿನ ತೆಗೆಯುವವರು, ಅವರು ನಾಳೆ ನಾಡ್ದು ಪುನಃ ಒಟ್ಟಿಗೆ ನಿಲ್ಲುವರು, ಅವರಿಗೆ ಯಾಕೆ ಈ ಜವಾಬ್ದಾರಿ ಇಲ್ಲ? ಮಾತಾಡುವ ಜವಾಬ್ದಾರಿ ಬರುವಾಗ ಮಾತ್ರ ಅವರಿಗೆ ಜವಾಬ್ದಾರಿ ಬರುವುದು. ಯಾಕೆ ಪ್ರತಿಪಕ್ಷಗಳು ಮಾತನಾಡುವುದಿಲ್ಲ ಅಂತ? ಯಾಕೆ ಪ್ರತಿಪಕ್ಷಗಳು ಮಾತನಾಡುವುದಿಲ್ಲ? ನೌಕರಿ ಮಾಡಿದ್ದಾರೆ. ನಾನು ಕೇಳ್ತೇನೆ ನನ್ನ ಮಕ್ಕಳು ಪ್ರಶ್ನೆ ಮಾಡ್ತೇನೆ, ಮುಖ್ಯಮಂತ್ರಿ ಅವರು ಮೊನ್ನೆ ದಿವಸ ಕೂಡ ಹೇಳ್ತಾ ಇದ್ರು, ಕಾನೂನು ಕೈಗೆತ್ತಿಕೊಂಡ್ರೆ ನಾವಂತೂ ಬಿಡುವುದಿಲ್ಲ ಅಂತ. ಎಸ್,
ಜೆರಾರ್ಡ್ ಟವರ್ಸ್ ಹೇಳಿದಾಗೆ ಪ್ರತಿಪಕ್ಷದವರು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಅಲ್ಲ, ಈ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರೇ ಪ್ರಶ್ನೆ ಮಾಡಿದ್ದಾರೆ. ಮಂಗಳೂರಲ್ಲಿ ಇರುವುದು ರಾಜ್ಯ ಸರ್ಕಾರನೋ ಅಥವಾ ತಾಲಿಬಾನ್ ಸರ್ಕಾರವೋ ಅಲ್ಲಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಕಾನೂನನ್ನ ಬಿಟ್ಟು ಯಾವಾಗ ಮಾಡ್ತಾರೆ ಆದ ಸಾಧಾರಣ ಕರೆಯುವಂತದ್ದು ತಾಲಿಬಾನ್ ಸರ್ಕಾರ ಅಂತ ಹೇಳಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡಬೇಕಿತ್ತು. ನಾನು ಒಂದು ಹೇಳ್ತೇನೆ, ಅವರು ಅಥವಾ ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕಿತ್ತು. ಇಲ್ಲಿದ್ದು ಲೋಕಲ್ ವಿಷಯಕ್ಕೆ ಮೈಸೂರಿದ್ದು ಸಿದ್ದರಾಮಯ್ಯಕ್ಕೆ ಮಾತಾಡಬೇಕು. ನೀವು ಹೇಳಿ, ರಾಜಕೀಯ ಪಕ್ಷವಾಗಿದ್ದುಕೊಂಡು ಒಬ್ಬ ನೇತೃತ್ವವನ್ನು ವಹಿಸಿದಂತಹ ಸೆಕೆಂಡ್ ನನ್ನ ಮಾತನ್ನು ಪ್ರಮಾಣ ಮಾಡಿ ಕೂಡ ನಾನು ಅದನ್ನು ಸಮಜಾಯಿಸಿ ಮಾಡ್ತೇನೆ. ಯಾಕೆ ಹೇಳಿದರೆ ಇವರು ಮಾತಾಡೋದು ಗೊತ್ತು, 3 ತಿಂಗಳು ಲೇಟ್ ಮಾತಾಡೋದು ಒಂದು ವಿಷಯ ಆದ ನಂತರ 6 ತಿಂಗಳು ಲೇಟ್ ಆವಾಗ ಮಾತಾಡುವುದಿಲ್ಲ. ಸೆಕೆಂಡ್, ಸಿದ್ದರಾಮಯ್ಯನ ಧೈರ್ಯದಲ್ಲಿ ಇವರು ನಿಲ್ಲುವುದು ಇವರಿಗೆ ಇಲ್ವಾ? ಒಬ್ಬರು ಬಂಟ್ವಾಳದಲ್ಲಿ ಮಾತಾಡುವುದು, ಒಬ್ಬರು ಬಂದು ಮಲ್ಲಿಗಟ್ಟೆ ಪಾರ್ಟಿ ಆಫೀಸಲ್ಲಿ ಮಾತಾಡುವುದು, ಇನ್ನೊಬ್ಬರು ಎಲ್ಲಿ ಅವರ ಮನೆಯಲ್ಲಿ ಮಾತಾಡುವುದು, ಒಟ್ಟಿಗೆ ಸೇರಿ ಮಾತಾಡಲಿ. ಸೆಕೆಂಡ್, ನ್ಯಾಷನಲ್ ಇಶ್ಯೂ ತಾಲೂಕು ಲೆವೆಲಲ್ಲಿ ಮಾತಾಡೋದು ಇವರು ವಿರೋಧ ಪಕ್ಷದವರು. ಮತ್ತೆ ತಾಲೂಕು ವಿಚಾರವನ್ನು ದೆಹಲಿಯಲ್ಲಿ ಮಾತಾಡುವುದು. ನನ್ನ ಹತ್ರ ಉಂಟಲ್ಲ ದೃಷ್ಟಾಂತ. ಉದಯಾಚಾರ್ ಅವರೇ, ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾ ಉಂಟಲ್ವಾ? ಈಗ ನೀವು ಆರಂಭದಲ್ಲಿ ಹೇಳಿದ್ರಿ ಕೆಲಸ ಇಲ್ಲದ ಹುಡುಗರು ಇದನ್ನು ಮಾಡ್ತಾ ಇದ್ದಾರೆ ಅಂತ. ಎಲ್ಲರಿಗೂ ಗೊತ್ತಿರುವಂಥದ್ದು, ನಾವು 10-15 ವರ್ಷಗಳಿಂದ ಮಂಗಳೂರಿನ ಬೀಚ್ ನೋಡಿದ್ದೇವೆ. ಮಂಗಳೂರಿನ ಪ್ರವಾಸಿ ಪಾರ್ಕ್ಗಳು, ಈ ರೀತಿಯ ರಸ್ತೆ ಬದಿಗಳು, ಹೋಟೆಲ್ಗಳಲ್ಲೆಲ್ಲ ಅದಕ್ಕೆ ಹೆಸರು ಕೊಡ್ತಾ ಇದ್ದೇವೆ, ಬ್ಲೂ ಬೀಚ್ ಅಂತ ಹೇಳಿ ಎಲ್ಲ ಆಗಬೇಕು ಅಂತ ಹೇಳಿ. ಬಟ್ ಈ ರೀತಿ ಹೊಡೆದರೆ ಬಡಿದರೆ ಇದು ಬ್ಲೂ ಆಗುದಾ ಅಥವಾ ಡಾರ್ಕ್ ಆಗುದಾ, ಬ್ಲಾಕ್ ಆಗುದಾ? ಬ್ಲೂ ವಿಧಾನಸೌಧದಲ್ಲಿ ಆಗಿದೆ, ಅದನ್ನು ಮಾತಾಡಲಿಲ್ಲ ವಿರೋಧ ಪಕ್ಷ. ಉದಯಾಚಾರ್, ಈಗ ಟವರ್ಸ್ ಅವರು ಹೇಳಿದ್ರು ಒಂದು ಕಾಲದಲ್ಲಿ ಒಂದಷ್ಟು ಜನ ಹೊಡೆದವರು ಜೈಲಿಗೆ ಹೋಗಿ ಸುಸ್ತಾಗಿ ಇದರಲ್ಲಿ ಅಥವಾ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಸ್ಕೂಲ್ಗೋ, ಕಾಲೇಜಿಗೋ, ಹೋಟೆಲ್ಗೋ, ಪಿಕ್ನಿಕ್ಗೋ ಅಥವಾ ಇನ್ನೊಂದು ಕಡೆಗೋ. ಏನು ಸೈದ್ಧಾಂತಿಕ ವಿಚಾರ ಅಂತೆ ಇವ್ರದ್ದು? ಅಲ್ಲ, ಸೈದ್ಧಾಂತಿಕ ವಿಚಾರ ಅಂತ ಹೇಳಿ ನಾ ಹೇಳುದಿದ್ರೆ, ಮಂಗಳೂರಿನಲ್ಲಿ ಎಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಅಂತ ನಾವು ಅದಕ್ಕೆ ಕಲರ್ ಕೊಡುದು ಬೇಡ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಹಿಂದೂಗಳು ಅಂತ ಹೇಳಿದ್ರೆ, ಈಗ ನಾನು ಒಬ್ಬ ಹಿಂದುವೆ, ಆದ್ರೆ ನಾನು ಈಗ ಏನು ಅವರು ಹಿಂದುತ್ವ ಅಂತ ಹೇಳಿ ಒಂದು ಪ್ರಚಾರ ಮಾಡ್ತಿದ್ದಾರೆ ನೋಡಿ, ಅದು ನೈಜ ಹಿಂದುತ್ವ ಅಲ್ಲ, ಅದು ಡೋಂಗಿ ಹಿಂದುತ್ವ. ನಾನು ಒಪ್ಪುವಂತದ್ದು ನೈಜ ಹಿಂದುತ್ವ. ನಾನು ಹಿಂದುತ್ವದಲ್ಲಿ ಬಂಧುತ್ವವನ್ನು ಹುಡುಕುವವನು ನಾನು. ಓಕೆ, ಅವರದ್ದು ನಂಗೆ ಗೊತ್ತಿಲ್ಲ. ಹಿಂದೂ ಧರ್ಮದಲ್ಲೇ ಇರುವಂತದ್ದು ವಸುದೈವ ಕುಟುಂಬಂ ಅಂತೇಳಿ. ಯಾಕಂತ ಹೇಳಿದ್ರೆ ವಸುದೈವ, ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ ನಾನು. ಇದು ಗಲಾಟೆ ಆಗುದು ಎಲ್ಲಿ ಗೊತ್ತಾ? ಒಂದು ಸಣ್ಣ ಪರ್ಸೆಂಟೇಜ್ ಆಫ್ ಜನಗಳು ಈ ಅದೇ ನಾನು ಹೇಳಿದಲ್ಲಿ ಡೋಂಗಿ ಹಿಂದುತ್ವವನ್ನು ಒಪ್ಪುವವರಿದ್ದಾರೆ, ಕೆಲಸ ಇಲ್ಲದವರು. ಈ ಒಂದು ಸಣ್ಣ ಪರ್ಸೆಂಟೇಜ್ ಆಫ್ ಜನಗಳು ಈ ಮುಸ್ಲಿಂ ಸಂಘಟನೆಯಲ್ಲೂ ಇದ್ದಾರೆ. ಆ ಸಂಘಟನೆಯವರಿಗೆ ಮತ್ತೆ ಈ ಸಂಘಟನೆಯವರು ಅದು ಕೇವಲ ನಾಟ್ ಇವನ್ 1%, ನಾಟ್ ಇವನ್ 1%, ನಾಟ್ ಇವನ್ 1%. ಆ 1% ಜನಗಳು ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಹೌದು, 99% ನಾವುಗಳು ಒಳ್ಳೆ ಇದ್ದೇವೆ, ನಾನು ಮೊಹಮ್ಮದನ್ನ ಒಳ್ಳೆ ಇದ್ದೇವೆ, ನಾವು ತರುಣ ನಾವು ಒಳ್ಳೆ ಇದ್ದೇವೆ, ನಾವು ಎಲ್ರು. ಇದು ಆ 1%, ನಾಟ್ ಇವನ್ 1%, ಆ 1% ಜನಗಳು ಸಮಾಜವನ್ನು ಕೆಡಿಸ್ತಾ ಇದ್ದಾರೆ. ಅವರೆಲ್ಲ ಈ ತರದ ಕೃತ್ಯಗಳನ್ನೆಲ್ಲ ಮಾಡಿ ಸಮಾಜವನ್ನು ಬೇರ್ಪಡಿಸಲಿಕ್ಕೆ ಹುನ್ನಾರಗಳನ್ನು ನಡೆಸ್ತಾ ಇದ್ದಾರೆ. ಬೇರ್ಪಡಿಸಲಿಕ್ಕೆ ಮಾಡ್ತಾ ಇದ್ದಾರೆ. ಈಗ ಮೊಹಮ್ಮದ್ ಅವರೇ ಅಥವಾ ಟವರ್ಸ್ ಅವರೇ, ಒಂದು 20-30 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಜನ ಎಲ್ಲ ತೀರಾ ಸೌಹಾರ್ದತೆಯಿಂದ ಬದುಕ್ತಾ ಕಾಲೇಜಿಗೆ, ಆಸ್ಪತ್ರೆಗೋ, ಇನ್ನೊಂದು ಕಡೆಗೋ ಎಲ್ಲರೂ ಜೊತೆಯಾಗಿ ಹೋಗ್ತಾ ಇರ್ಲಿಲ್ವಾ? ಆಗಿನ ಕಾಲದಲ್ಲಿ ನಾವು ಕಾಲೇಜಿಗೆ, ಸ್ಕೂಲಿಗೆ ಹೋಗ್ತಿರೋ ಸಮಯದಲ್ಲಿ ನಮ್ಮ ಇತರ ಸಮುದಾಯದ ಹುಡುಗಿಯರನ್ನ ನಮ್ಮೊಟ್ಟಿಗೆ ಹೇಳಿ ಕಲಿಸ್ತಿದ್ದರು. ಎನ್ನ ಮಗಲ್ಲ ಬರೋದಿಲ್ಲ ಅಲ್ಲೆಲ್ಲ ಎತ್ತೊಂದು ಶಾಲೆ ಪೋನಾಗ ಜಾಗ. ಯಾಕಂತ ಹೇಳಿದ್ರೆ ಆಗ ಈ ಬಸ್ಸಿನ ವ್ಯವಸ್ಥೆ ಜಾಸ್ತಿ ಇರಲಿಲ್ಲ. ನಾವು ಹೋಗುವಾಗ ಅಂದ್ರೆ ಹೊಲೆ ಬದಿಯಲ್ಲಿ ನೀರಿನಲ್ಲೇ ಹೋಗ್ಬೇಕು. ಆಗ ಅವರಿಗೆ ರಕ್ಷಣೆ ಕೊಡುವಂತದ್ದು, ಅವರಿಗೆ ಜವಾಬ್ದಾರಿ ನಮ್ಗೆ ಹೊರಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಆಗ ಇದ್ದದ್ದು ಒಂದೇ ಕಲಿಯುವಂತದ್ದು ಮಾತ್ರ. ಈಗಿನಷ್ಟು ಕಾಲೇಜು ಕೂಡ ಇರ್ಲಿಲ್ಲ, ಹತ್ತಿರ ಕೂಡ. ಈಗ ಕಾಲೇಜುಗಳು ಜಾಸ್ತಿ ಆಯಿತು, ಅದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ. ಆದ್ರೆ ಸೌಹಾರ್ದ ಮರೆಯಾಗ್ತಾ ಬಂತು. ಕಾರಣ ನಾವು ಚಿಕ್ಕಂದಿನಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸವನ್ನೇ ಸರಿಯಾಗಿ ಕೊಟ್ಟಿರ್ದಿದ್ರೆ ಈ ರೀತಿಯಾಗಿ ಯಾವುದೇ ಧರ್ಮ ಕೂಡ ದ್ವೇಷವನ್ನ ಕಲಿಸಿಕೊಡ್ಲಿಲ್ಲ. ಯಾವುದೇ ಧರ್ಮ ಕೂಡ ಒಬ್ಬರನ್ನ ದೂಷಿಸು ಅಥವಾ ಇನ್ನೊಬ್ಬರ ಮೇಲೆ ಕೈ ಮಾಡು ಅಂತೇಳಿ ಯಾವುದೇ ಧರ್ಮ ಹೇಳಿಲ್ಲ. ಎಲ್ಲ ಧರ್ಮದವರು ಹೇಳಿದ್ದು ಕೂಡ
ಎಲ್ಲ ಧರ್ಮದ ಮುಖ್ಯಸ್ಥರು ಕೂಡ ಹೇಳಿದ್ದು ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಬನ್ನಿ. ಈಗ ಮುಸ್ಲಿಂ ಸಮುದಾಯದಲ್ಲಿ ಹೇಳ್ತದೆ, ನೀನು ನಿನ್ನ ನೆರೆಕರೆಯವ ಹಸಿದು ಮಲಗಿದ್ರೆ, ಊಟ ಇಲ್ಲದೆ ಇದ್ರೆ, ನೀನು ಹೊಟ್ಟೆ ತುಂಬಾ ತಿಂದು ಮಲಗುವವ ನೀನು ಮುಸ್ಲಿಮನಲ್ಲ. ಅಲ್ಲಿ ಮನೆ ಹತ್ತಿರದವನ ಜಾತಿಯ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ಲಿಲ್ಲ, ಅವ ಯಾರೂ ಆಗಿರ್ಬೋದು. ಅಂದ್ರೆ ಅವ ಊಟಕ್ಕೆಲ್ಲದೆ ಮಲಗಿದ್ರೆ ನೀನು ಹೊಟ್ಟೆ ತುಂಬಾ ಉಂಡು ಮಲಗುವಂಥದ್ದು ನೀನು ಮುಸ್ಲಿಮನಲ್ಲ. ಇಲ್ಲಿ ಕೂಡ ಯಾರೇ ಹುಡುಗಿಯರಾಗ್ಲಿ ಅಥವಾ ಯಾವುದೇ ಧರ್ಮದವರಾಗ್ಲಿ ಮೇಲೆ ಕೈ ಅವರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನಿದೆ ಅದನ್ನ ಮಾಡಬೇಕು. ನಾನು ಶಾಲೆಗೆ ಹೋಗುವಾಗ 71, 72, 73ರಲ್ಲಿ ನಾನ್ ಕ್ಯಾಥಲಿಕ್ಸ್ ನವರಿಗೆ ಮಾರಲ್ ಸೈನ್ಸ್ ಪೀರಿಯಡ್ ಇವರು ಹೇಳಿದಾಗ ನಾನು ಒಪ್ಪುದಿಲ್ಲ, ಎಲ್ಲ ಕಳಿಸಿದ್ದಾರೆ ಶಾಲೆಯಲ್ಲಿ ಕೂಡ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು. ಕ್ರಿಶ್ಚಿಯನ್ ಅವರಿಗೆ ರಿಲಿಜನ್ ಕ್ಲಾಸ್ ಅಂತ ಏನಿತ್ತು, ನಮ್ಗೆ ರಿಲಿಜನ್, ಇವರಿಗೆ ಮಾರಲ್ ಸೈನ್ಸ್ ಎರಡೂರಿಗೆ ಅದೇ ಪೀರಿಯಡ್ 10ರಿಂದ 11 ಅಥವಾ 9ರಿಂದ 10 ಹಾಗೆ ಅವರಿಗೆ ಬೇರೆ ಕ್ಲಾಸ್ ಅಲ್ಲಿ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ, ನಮ್ಗೆ ಬೇರೆ ಕೂತ್ಕೊಳ್ಳಿ. ಇದನ್ನು ನಾನು ನೋಡಿದವ 75, 76 ತನಕ ನೋಡಿದ್ದೇನೆ ಇದನ್ನು. ಮತ್ತೆ ನಾನು ಜಾಬಿಗೆ ಹೋದವು ಅಂತೇಳಿ ಹೇಳುವಾಗ, ಇವತ್ತು ಆ ಟೈಮ್ ನಲ್ಲಿ ನನ್ನೊಟ್ಟಿಗೆ ಇದೇ ಮಾರಲ್ ಸೈನ್ಸ್ ಕ್ಲಾಸ್ ಅಲ್ಲಿ ಕೂತವರು ಇವತ್ತು ಅವ್ರದ್ದು ಮೆಂಟಾಲಿಟಿ ಇದೇ ಆಗಿದೆ ಈ 66 ಪ್ರಾಯದಲ್ಲಿ. ಹೇಗೆ ಅಂತ ಹೇಳಿದರೆ, ಇವರಿಗೆ ವಿಷಯ ಇವರ ಮೆದುಳಿಗೆ ಹಾಕಿದವರು ಇದ್ದಾರೆ, ಎಡ್ಯುಕೇಟೆಡ್ ಜನ, ಇಂಜಿನಿಯರ್ಸ್, ಡಾಕ್ಟರ್ಸ್, 80%, 85% ಮಾರ್ಕ್ ತೆಗೆದವರು ಇವತ್ತು ಈ ಮಾತು ಮಾತಾಡ್ತಾರೆ, ಇವರನ್ನು ಬೆಂಬಲಿಸ್ತಾರೆ. ಈಗ ಓಡುದವರನ್ನು ನನ್ನ ಕ್ಲಾಸ್ಮೇಟ್ಸ್ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕಲ್ತವ್ರು. ಯಾಕೆ ಹೇಳಿದ್ದಾರೆ, ಇವರಿಗೆ ಕೆಲವು ನೋಡಿ ಒಂದೇ ಉದ್ದೇಶದಿಂದ ಓಟಿನಲ್ಲಿ ಗೆದ್ದು ಬರುವವರು ಇದ್ದಾರೆ, ಒಂದು ಪಕ್ಷ ಕಟ್ಕೊಂಡು ಅವರದ್ದು ಕೇಳಿ ಕೇಳಿ ಅವರ ತಲೆ ಕೂಡ ಹಾಗೇನೆ ಆಗಿದೆ, ಮೆದುಳು ಕಳ್ಕೊಂಡಿದ್ದಾರೆ ಅವರು. ಆದರೆ ಇತ್ತೀಚೆಗಿನ ಬೆಳವಣಿಗೆ ಪ್ರಕಾರ ಮತ್ತೆ ನನ್ನ ಪ್ರೆಡಿಕ್ಷನ್, ನಾನು ಇರಬಹುದು, ದೇವರು ನನ್ನನ್ನು ಕೊಂಡೋಗುವ, ನನ್ನ ಮಾತು ಕೇಳಿ, ಇದು ಮಾತ್ರ ಒಂದಲ್ಲ ಬೇಗದಲ್ಲಿ ನಿಲ್ತದೆ. ಯಾಕೆ ಹೇಳಿದರೆ, ವಿರೋಧ ಪಕ್ಷಗಳಿದೆ, ಇದನ್ನು ನಿಲ್ಲಿಸಲು ಸಾಧ್ಯ ಇಲ್ಲ. ಅಂತ ವಿರೋಧ ಪಕ್ಷಗಳಿನ್ನು ಭಾರತದಲ್ಲಿ ಹುಟ್ಟುವುದಿಲ್ಲ. ಈಗ ವಿರೋಧ ಪಕ್ಷಗಳನ್ನೇ ಈಗ ಸಾಮಾಜಿಕ ಸಮಸ್ಯೆ, ಸಾಮಾಜಿಕ ಪಿಡುಗಾಗಿ ಇದು ಕಾಡ್ತಾ ಉಂಟು. ಕಂಟ್ರೋಲ್ ಮಾಡ್ತಾರೆ. ಈಗ ಇದು ಆಚಾರ್ಯ ಅವರೇ, ಉದಯ ಆಚಾರ್ಯ ಅವರೇ, ಯುವಕರು ಈ ರೀತಿ ಮಾಡ್ತಾ ಇರುವುದು, ಎಸ್ ಈಗ ನಾಳೆ ಸ್ಟೇಷನ್ ಜಾಮೀನು ಸಿಕ್ಕಿತ್ತು, ಇರಲಿ, ನಾಳೆ ಇನ್ನೊಂದು ಇಂಥದೇ ಒಂದು ಪ್ರಕರಣ ಮಾಡ್ಲಿಕ್ಕೆ ಹೋಗ್ತಾನೆ, ಕೊನೆಗೆ ಆ ಪ್ರಕರಣದಲ್ಲಿ ಸ್ಟೇಷನ್ ಜಾಮೀನು ಸಿಗಲಿಕ್ಕಿಲ್ಲ, ಅವನಿಗೆ ಜೈಲು ಆಗಬಹುದು ಅಥವಾ ಕೋರ್ಟಿಗೆ ಅಲೆದಾಡುವಂಥ ಪ್ರಶ್ನೆ ಬರ್ಬೋದು, ಜಾಮೀನು ಸಿಗದೇ ಇರಬಹುದು. ಸೊ ಅಟ್ ದ ಎಂಡ್ ಆಫ್ ದ ಡೇ ಅವನ ತಂದೆ ತಾಯಿ ವಕೀಲರ ಕೈಕಾಲಿಗೆ ಹೋಗಿ ಬೀಳುವಂಥ ಪರಿಸ್ಥಿತಿ ಬರ್ತದೆ. ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೇವೆ. ಅವನಿಗೊಂದು ಜಾಮೀನು ಕೊಡಿಸಿ, ಒಂದು ಕೇಸ್ ಮುಗಿಸಿ, ಅವನ ಹತ್ರ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ನೀವೇ ದುಡ್ಡು ಕೊಡಿ ವಕೀಲರೇ ಅಂತ ಕೇಳುವಂಥ ಪರಿಸ್ಥಿತಿಗಳೆಲ್ಲ ನಾವು ನೋಡಿದ್ದೇವೆ. ಈಗ ಉದಯ ಆಚಾರ್ಯ ಅವರು, ನಾನು ನಿಮ್ಮ ಹತ್ರ ಕೇಳೋದು, ಯುವಕರು ಅದು ಹಿಂದುತ್ವದ ಅಮಲೋ ಅಥವಾ ಮುಸ್ಲಿಂ ಏನು ಒಂದು ಗ್ರೂಪ್ ಹೇಳಿದ್ರೆ ಆಯ್ತು, ಮುಸ್ಲಿಂ ದೇಶ, ಇನ್ನು ಒಂದಷ್ಟು ಮುಸ್ಲಿಂ ಸಮುದಾಯದಲ್ಲಿ ಕೂಡ ಇರುವಂಥ 1% ಜನ ಈ ರೀತಿಯ ಏನು ಮೊರಲ್ ಪೊಲೀಸಿಂಗ್ ಮಾಡುವವರು ಇದೇ ರೀತಿ ಮಾಡಿಕೊಂಡು ಹೋದರೆ ವಾಟ್ ಅಬೌಟ್ ಮಂಗಳೂರಿನ ಭವಿಷ್ಯದ ಬಗ್ಗೆ ಏನು ಅಂತ? ಈಗ ಮಂಗಳೂರಿನ ಏನು ನೀವು ಉದ್ಯೋಗ ಕೊಡ್ಬೇಕಂತ ಹೇಳ್ತೀರಿ, ಮಂಗಳೂರಿನಲ್ಲಿ ಶಾಲೆಗೆ ಕಾಲೇಜಿಗೆ ಬೇರೆ ಕಡೆ ಮಕ್ಕಳು ಬರ್ಬೇಕಂತ ಹೇಳ್ತೀರಿ, ವ್ಯವಹಾರಕ್ಕೆ ಹೊರಗಡೆ ಅವ್ರು ಬರ್ಬೇಕಂತ ಹೇಳ್ತೀರಿ, ರಫ್ತುದಾರರ ಸಮಾವೇಶ ಅಂತ ಹೇಳ್ತೀರಿ, ಪ್ರವಾಸೋದ್ಯಮ ಏನು ವಿಸ್ತರಣೆ ಆಗ್ಬೇಕಂತ ಹೇಳ್ತೀರಿ, ಎಲ್ಲ ಕನಸುಗಳು ಇದ್ದಾವೆ. ನೀವು ಈ ರೀತಿಯ ಬೀದಿ ರಂಪವನ್ನು ಮಾಡಿಕೊಂಡು ಹೋದ್ರೆ ಏನಾಗಬಹುದು ಅಂತ? ಎಸ್ ನೋಡಿ, ಏನ್ ಹೇಳ್ತೀರಿ? ಯಾವುದೇ ಒಂದು ಧರ್ಮ ಹಿಂಸೆಯನ್ನು ಸಪೋರ್ಟ್ ಮಾಡಲಿಲ್ಲ. ಹಿಂದೂ ಧರ್ಮ ಆಗ್ಲಿ, ಕ್ರೈಸ್ತ ಧರ್ಮ ಆಗ್ಲಿ, ಅಥವಾ ಪ್ರತಿಯೊಂದು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಮುಂಬರುವ ಜನಾಂಗಕ್ಕೆ ಎಲ್ಲೋ ಒಂದು ಸಂಸ್ಕಾರ ಕೊಡುವುದರಲ್ಲಿ ನಾವು ಕೂಡ ಎಡವಿದ್ದೇವೆ ಅಂತ ಹೇಳುವಕ್ಕೆ ಒಂದು ಒಪ್ಕೊಳ್ಳೇಬೇಕು ನಮ್ಮ ಹಿರಿಯವರು ಸ್ವಲ್ಪ ಮಟ್ಟಿಗೆ. ಯಾಕಂತ ಹೇಳಿದ್ರೆ, ಮುಂಚೆ ತಾಯಿ ಮಗು ಕೂಗ್ಲಿಲ್ದಿದ್ರೆ ಅಂಗಳಕ್ಕೆ ಕರ್ಕೊಂಡು ಬಂದು ಚಂದ್ರನನ್ನು ತೋರಿಸಿ, ನೋಡು ಚಂದ್ರನನ್ನು ಮಾಮ ಅಂತ ಹೇಳ್ತಿದ್ರು. ಆದ್ರೆ ಈಗ ಆ ಕ್ರಮ ಹೋಗಿದೆ. ಈಗ ಟ್ಯಾಬ್ ಮೊಬೈಲ್ ತೋರಿಸಿದ್ರೆ ಮಗು ಊಟ ಮಾಡ್ತದೆ. ಅಲ್ಲೇ ನಾವು ಸಂಸ್ಕಾರ ತಪ್ಪಿದ್ದೇವೆ. ಸೊ ಈ ತರ. ಮತ್ತೆ ಈಗ ನೋಡಿ, ಮುಂಚೆ ಹೆಂಗಸರು ಹೆಚ್ಚಾಗಿ ಹೊರಗಡೆ ಕೆಲಸ ಹೋಗ್ತಿದ್ದದ್ದು ಕಡಿಮೆ. ಇವಾಗ ಹೆಂಗಸರು ಕೆಲಸಕ್ಕೆ ಹೋಗ್ತಿದ್ದಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳುವಂತಹ ಕೆಲವೊಂದೊಂದು ನಾವು ಮುಂಚಿನ ಕೇಳಿದ ಗಾದೆಗಳು ಈಗ ಸತ್ಯಕ್ಕೆ ಸ್ವಲ್ಪ ದೂರ ಆಗ್ತಾ ಹೋಗ್ತಾ ಇವೆ. ತಾಯಿ ತಂದೆ ಇಬ್ರು ಕೆಲಸಕ್ಕೆ ಹೋಗ್ತಾರೆ. ಸೊ ಹಾಗಿರುವಾಗ ಮಕ್ಕಳಿಗೆ ಸಂಸ್ಕಾರ ಆಯ್ತು, ನೀವು ಸಂಸ್ಕಾರ ಹೇಳಿಕೊಟ್ಟಿಲ್ಲ ಅಂತ ಇಟ್ಟುಕೊಳ್ಳುವ, ಆದ್ರೆ ಈ ರೀತಿ ಬೀದಿಯಲ್ಲಿ ಹೊಡಿಬೇಕಂತ ಹೇಳಿಕೊಟ್ಟರು ಯಾರು? ಅದನ್ನು ಅವರೇ ಯೋಚನೆ ಮಾಡ್ಬೇಕಲ್ಲ. ಆ ಹುಡುಗರೇ ಯೋಚನೆ ಮಾಡ್ಬೇಕು. ನಾನು ಹೀಗೆಲ್ಲ ಮಾಡಿದ್ರೆ ನನ್ನ ತಂದೆ
ತಾಯಿಗಳ ಮೇಲೆ ಏನು ಪ್ರಭಾವ ಬೀಳಬಹುದು, ನಾನು ಹೋಗಿ ಜೈಲಿಗೆ ಕೂತ್ರೆ ನನ್ನ ತಂದೆ ತಾಯಿಯವರನ್ನು ನೋಡ್ಕೊಳ್ಳುವವರು ಯಾರು? ನೋಡಿ, ಸಿಂಪಲ್, ನಾನು ಈ ತರ ಕೃತ್ಯ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಈಗ ಕನ್ವರ್ಷನ್ ಮಾಡುದು ಅಂತೆಲ್ಲ ಹೇಳ್ತಾರೆ. ಈಗ ನಾನೊಬ್ಬ ನೈಜ ಹಿಂದೂ, ನನ್ನನ್ನು ಯಾರು ಒಬ್ಬ ಬಂದು ಕನ್ವರ್ಟ್ ಆಗು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಮಾಡ್ಲಿಕ್ಕೆ. ನನ್ನನ್ನು ಆ ಕಾನ್ಶಿಯಸ್ನೆಸ್ ನನ್ನಲ್ಲಿ ಇರಬೇಕು, ನನ್ನಲ್ಲಿ ಇದೆ, ಅಷ್ಟು ಭದ್ರವಾಗಿದ್ದೀರಿ, ಅಷ್ಟು ನಾನು ನನ್ಗೆ ತಂದೆ ತಾಯಿ, ನಮ್ಮ ತಂದೆ ತಾಯಿಗಳು ಅಷ್ಟು ಸಂಸ್ಕಾರ ಕೊಟ್ಟಿದ್ದಾರೆ ನನಗೆ. ಅದೇ ರೀತಿ ಈಗ ನಾನು ಈ ತರದ ಒಂದು ಸಮಾಜ ದ್ರೋಹಿ ಕೃತ್ಯಗಳನ್ನು ಮಾಡಬಾರ್ದು ಅಂತ ಹೇಳುವಂತ ಸಂಸ್ಕಾರಗಳನ್ನು ಕೂಡ ನಮ್ಗೆ ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದಾರೆ. ಆದ್ರೆ ಈ ಮುಖಾಂತರ ನಾನು ಹೇಳುದು ಏನಂತ ಹೇಳಿದ್ರೆ, ಈಗ ಎಷ್ಟೋ ತಂದೆ ತಾಯಿಗಳಿಗೆ ಪಾಪ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ನನ್ನ ಮಗ ಹೀಗೆ ಮಾಡ್ತಿದ್ದಾನೆ ಅಂತ ಹೇಳಿ. ಎಲ್ಲೋ ಒಂದು ಕೇಸ್ ಬಿದ್ದ ಕೂಡಲೇ ಆಮೇಲೆ ತಂದೆ ತಾಯಿಗಳು ಕೈಕಾಲು ಹೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರಿಂದ ಯುವಕರಲ್ಲಿ ನಾನು ಮಾಡುವಂತ ಒಂದೇ ಒಂದು ವಿನಂತಿ ಏನ್ ಹೇಳಿದ್ರೆ, ದಯವಿಟ್ಟು ನೀವು ಮೊದಲು ನಿಮ್ಮ ಫ್ಯಾಮಿಲಿಯನ್ನು ನೋಡಿ, ನಿಮ್ಮ ಮನೆಯನ್ನು ನೋಡಿ, ನಿಮ್ಮ ಕಂಪೌಂಡ್, ನಿಮ್ಮ ಮನೆಯನ್ನು ಕ್ಲೀನ್ ಇಟ್ರೆ, ಎಲ್ಲರೂ ಅವರವರ ಮನೆಯನ್ನು ಕಂಪೌಂಡ್ ಕ್ಲೀನ್ ಇಟ್ರೆ ತನ್ನಷ್ಟಕ್ಕೆ ತಾನಾಗಿ ಸಮಾಜವು ಕ್ಲೀನ್ ಆಗ್ತದೆ, ದೇಶವು ಕೂಡ ಕ್ಲೀನ್ ಆಗ್ತದೆ. ಎಸ್, ಈಗ ಬೀದಿಯಲ್ಲಿ ಈ ರೀತಿಯ ಮೋರಲ್ ಪಾಠ ಮಾಡುವಂಥದ್ದು, ನೀನು ಈ ಧರ್ಮದವನ ಜೊತೆಗೆ ಹೋದದ್ದ, ನೀನು ಈ ಕಾಲೇಜಿನ ಹುಡುಗಿಯ, ನೀನು ಈ ಕಾಲೇಜಿನ ಹುಡುಗನ, ಇವನು ಯಾವ ಧರ್ಮದವನು, ಈ ರೀತಿಯ ಪಾಠ ಮಾಡುವುದು ಎಷ್ಟು ಸರಿ ಅಂತ ನೋಡಿ. ಇದಕ್ಕೇನು ಹೇಳಿದ್ದಾರೆ ಪ್ರಶ್ನೆ, ಇದನ್ನು ನಾನು ತುಂಬಾ ಸಾರಿ ಇದು ಸಿವಿಕ್ ವಿಷಯಗಳಲ್ಲಿ ನಾನು ಹೇಳಿದ್ದೇನೆ. ಸಾಮಾಜಿಕ ಸಮಸ್ಯೆಗಳು ನಮ್ದು, ರಸ್ತೆ ಬಿಸ್ತೆ ದಾಮಾರ್ ಗೀಮಾರ್ ಎಲ್ಲ ನಾವು ಬರೀ ಮಾತಾಡಿದರೆ ಪ್ರಯೋಜನ ಇಲ್ಲ. ಅದನ್ನು ತನಿಖೆ ಮಾಡಿ ಕೋರ್ಟಿಗೆ ಕೇಸ್ ಹಾಕಿ, ಕಾರ್ಪೊರೇಟ್ ಮೇಲೆ ಒಂದು FIR ಹಾಕಿ ನನ್ನ ಹಾಗೆ ಅಂತ ಇದು ಬಂದರೆ ಮಾತ್ರ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಕಾರ್ಯಕ್ರಮ ಬಹಳ ಉತ್ತಮ ಮಾಡಿದ್ದು. ಇವತ್ತು ಮೆಸೇಜ್ ಕೂಡ ಹೋಗ್ತದೆ. ನಮ್ಮ ಆಚಾರ್ಯ ಅವರು ಹೇಳಿದ ಮೆಸೇಜ್ ಹೋಯ್ತು. ನಾನು 1983-84ರಲ್ಲಿ 2 ವರ್ಷ ಗುರುವಾರ ದಿವಸ ನಮ್ಮ ಇವ್ರದ್ದು ಯಾವ ಮಠ, ನಮ್ಮ ರೂಪವಾಣಿ ಟಾಕೀಸ್ ಕೆಳಗಡೆ ರಾಘವೇಂದ್ರ ಸ್ವಾಮಿ ಮಠ, ಅಲ್ಲಿದ್ದು ಪ್ರಸಾದ ತಿಂದಿದ್ದೇನೆ ನಾನು 2 ವರ್ಷ. ನಾನೇನು ನನ್ನ ಜಾತಿ ಬಿಟ್ಟು ಹೋಗಿದ್ದೇನೆ? ನಾನು ಕದ್ರಿಯಲ್ಲಿ ಈಜಾಡ್ಲಿಕ್ಕೆ ಕಲ್ತದ್ದು ಕದ್ರಿ ದೇವಸ್ಥಾನದಲ್ಲಿ. ನಾನೇನು ಹಿಂದೂ ಧರ್ಮದಲ್ಲಿದ್ದೇನೆ? ನಾನು ಇವತ್ತಿಗೂ ಕ್ರಿಶ್ಚಿಯನ್ ಧರ್ಮದಲ್ಲಿದ್ದೇನೆ. ಆದರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಒಂದು ಯಾರಿಗೆ ಸಾಧ್ಯತೆ ಉಂಟು, ಕೋರ್ಟ್ಗೆ ಕೇಸಾಗಿಯೇ ಪ್ರಶ್ನೆ ಮಾಡಿ, ಇಲ್ಲದಿದ್ದರೆ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಹೀಗೆ ಮಾಡಿದರೆ ದೇವರು ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತೇಳಿ ಅಂತ ಸನ್ನಿವೇಶಗಳ ಭಾಷಣದಲ್ಲಿ ಹೇಳಿ ಉದಾಹರಣೆಗಳನ್ನು, ಆಗ ಅವರಿಗೆ ಒಂದು ಭಯ ಬರ್ತದೆ. ಇದು ಮೊಹಮ್ಮದ್ ಅವರೇ ಏನ್ ಹೇಳ್ತೀರಿ? ಯಾವುದು ಇದು ಅಂದ್ರೆ ಈ ರೀತಿ ಏನೋ ಬೀದಿಯಲ್ಲಿ ಬಂದು ಪಾಠ ಮಾಡೋದುಂಟಲ್ಲ, ಪಾಠ ಮಾಡೋದು ಅದು ಅಂತ ಹೇಳಿದ್ರೆ ಹೆದರಿಕೆ ಇಲ್ಲ. ಅದು ನಾನು ಹೇಳುದು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರುವವರು ಯಾರು? ನಾವು ಇಷ್ಟೆಲ್ಲ ಹಣ ಕೊಟ್ಟು ಅವರನ್ನು ಇಟ್ಟದ್ದು ಯಾಕೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವುದೇ ಯಾಕೆ? ಅದು ಕೂಡ ನಡು ರಸ್ತೆಯಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಆಗುವಂತ ಘಟನೆಗಳನ್ನ ಪೊಲೀಸ್ನವರನ್ನ ನೋಡಿಯೇ ಅವರು ಮಾಡ್ತಾರೆ ಅಂತ ಹೇಳಿದರೆ ಇವರನ್ನ ಏನು, ಈ ಪೊಲೀಸರನ್ನ ಏನು ಅಂತ ಹೇಳಿ ಕರೆಯಬೇಕು? ನಾಳೆ ಓಣಿಯಲ್ಲಿ ಗಿಣಿಯಲ್ಲಿ ಏನೆಲ್ಲ ಆಗ್ಲಿಕ್ಕೆ ಉಂಟು. ಈ ಮಧ್ಯದಲ್ಲಿ ಆದಾಗ ಇದನ್ನ ಯಾಕೆ ಕಾನೂನು ಸುವ್ಯವಸ್ಥೆ ಕಾಪಾಡುವವರು ಯಾರು? ಈಗ ನಾನು ಮತ್ತೆ ಅದೇ ವಿಚಾರಕ್ಕೆ ಬರುವಂಥದ್ದು, ವಿದ್ಯಾರ್ಥಿಗಳು ಅಥವಾ ಯುವಜನರು ಅಥವಾ ವಯಸ್ಕರು ಅವರು ಬೀಚಿಗೋ ಅಥವಾ ಏನು ಸಿನಿಮಾಕ್ಕೋ ಮತ್ತೊಂದಕ್ಕೋ ಹೋಗ್ತಾರೆ. ಅದನ್ನು ನೀವು ಬೀದಿಯಲ್ಲಿ ನಿಲ್ಲಿಸಿ ನಿಮ್ಮ ಸಂಘಟನೆ ಅದನ್ನು ಮಾತನಾಡಿಸುವುದು, ಪ್ರಶ್ನೆ ಮಾಡುವುದು, ಹೊಡೆಯುವುದು, ಬಡಿಯುವುದು ಅದು ಎಷ್ಟು ನ್ಯಾಯ ಅಂತ ನಾನು ಕೇಳುವಂಥದ್ದು. ಯಾವುದೇ ಸಂಘಟನೆಗೆ, ಯಾವುದೇ ಅದು ಮುಸ್ಲಿಂ ಸಂಘಟನೆ ಇರಬಹುದು ಅಥವಾ ಹಿಂದೂ ಸಂಘಟನೆ ಅಂತ ಹೇಳಿಕೊಳ್ಳುವರು, ನಾನು ಹಿಂದೂ ಸಂಘಟನೆ ಅಂತ ಹೇಳೋದಿಲ್ಲ, ಹಿಂದುತ್ವದ ಸಂಘಟನೆ ಅಂತ ಒಂದಷ್ಟು ಜನ ಹೇಳಿಕೊಳ್ತಾರಲ್ಲ. ಸೊ ಇವರು ಬೀದಿಯಲ್ಲಿ ನಿಲ್ಲಿಸಿ ನೀನು ಸಿನಿಮಾಕ್ಕೆ ಹೋದದ್ದ, ಇವನ್ ಯಾರ ಜಾತಿ, ಇವನ್ ಯಾವ ಧರ್ಮ ಅಂತ ಪಾಠ ಮಾಡ್ತಾರಲ್ಲ, ಕೇಳ್ತಾರಲ್ಲ, ಇದು ಎಷ್ಟು ನ್ಯಾಯ ಅಂತ ನಾನು ನಿಮ್ಮ ಹತ್ರ, ಅಥವಾ ಇದು ಸರಿಯಾ ಅಂತ ಬರೀ ಹಿಂದೂ ಅಂತೇಳಿ ಹೇಳುದು ಬೇಡ. ಇಂಥ ಈ ಮೈಂಡ್ ಸೆಟ್ ಇದ್ದವರು ಪ್ರತಿಯೊಂದು ಜಾತಿಯಲ್ಲಿದ್ದಾರೆ. ಅದೊಂದು ಹುಚ್ಚುತನ ಇದ್ದಾರೆ, ಪ್ರತಿಯೊಂದು ಜಾತಿಯಲ್ಲಿದ್ದಾರೆ. ನಾವು ಒಂದೇ ಧರ್ಮವನ್ನು ನಾವು ತೋರಿಸುದು ಬೇಡ. ಅಕುಲ್ ಮಾತ್ರ ಮಲ್ಕೊಂಡು ಅಂತೇಳಿ ಹೇಳುದು ಬೇಡ. ಪಬ್ಲಿಸಿಟಿ ಸ್ಟಂಟ್ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಮಾನದಲ್ಲಿ, ದಿನಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಏನೋ ಒಬ್ಬ ಒಂದು ಸಂಘಟನೆಯ ಸೇರಿಕೊಂಡವನಿಗೆ ನನಗೆ ಇಮಿಡಿಯೇಟ್ ಆಗಿ ನಾನು ದೊಡ್ಡ ಜನ ಆಗ್ಬೇಕು, ಪ್ರಮೋಷನ್ ಸಿಗಬೇಕು. ಸೊ ಎಲ್ಲೋ ಈ ರೀತಿಯ ದುಷ್ಕೃತ್ಯಗಳನ್ನು ಮಾಡಿದರೆ ಇಮಿಡಿಯೇಟ್ ಆಗಿ ವೈರಲ್ ಆಗುತ್ತೆ. ಒಂದು ಸಣ್ಣ ಉದಾಹರಣೆ, 1 ಮಿನಿಟ್. ಈಗ ಸಾರಿಗೆ ಅದಾಲತ್ ಅಂತೇಳಿ ಫೈನ್ ಹಾಕ್ಲಿಕ್ಕೆ ಶುರು ಆಯ್ತು. ನಾವೇ ನಮ್ಮ ಒಂಡಿ ಇಂಡಿವಿಜುವಲ್ ಆಗಿ ನಾವೇನೋ ಒಂದು ಶೇರ್ ಮಾಡ್ಬೇಕು. ನಾನು ಒಂದು ಪೊಲೀಸ್ ಕಮಿಷನರಿಗೆ ಹಾಕಿದ್ದೇನೆ ಒಂದು ಮೆಸೇಜ್, ನನಗೆ ಹೆದರಿಕೆ ಎತ್ತಿ ಇವತ್ತು ನನ್ನ ಕೊಂಡೋಗ್ತಾರೆ ಅಂತೇಳಿ. ಅಷ್ಟು ಒಳ್ಳೆ ರೀತಿಯಲ್ಲಿ ಹಾಕಿದ್ದೇನೆ. ಇಲ್ಲಿ ಹೊಟ್ಟೆಗಿಲ್ಲ ಜನರಿಗೆ, ಇವರು 5,000 2,000 ಫೈನ್ ಹಾಕ್ತಾರೆ. ಯಾವ ವಿರೋಧ ಪಕ್ಷ ಮಾತಾಡಿತು ಈ ಟೈಮ್ ನಲ್ಲಿ ಇದನ್ನು ಮಾಡಬಾರ್ದು ಅಂತೇಳಿ? ನಾವು ಈ ವಿಚಾರ ಮಾತಾಡ್ತೇವೆ ಅಲ್ಲಿ.
ಒಂದು ವಾರಕ್ಕೆಲ್ಲ ಒಂದು ವರ್ಷಕ್ಕೆ ಇವರು ಇಂಥ ಕಾನೂನನ್ನೇ ಮಾಡಬಾರ್ದಿತ್ತು. ಸಾರಿಗೆ ಆದ ಜನರು ಸಂಬಳ ಇಲ್ಲದ ನನಗೆ ಗೊತ್ತುಂಟು, 15,000 ಸಂಬಳ ಇದ್ದಲ್ಲಿ 6,000 ಸಂಬಳ ತಗೊಂಡಿದ್ದಾರೆ. ನಾನು ಅಷ್ಟು ಜನರ ಒಟ್ಟಿಗೆ ನಾನು ಮೂವ್ಮೆಂಟ್ ಆಗ್ತೇನೆ, ಆದರೆ ಪ್ರಶ್ನೆ ಮಾಡುವ ಕೇಳುವ ಯಾರಿಗೆ ರೈಟ್ಸ್ ಇಲ್ಲ. ನಾನು ಇಂಗ್ಲಿಷಲ್ಲಿ 10-20 ಸೆಂಟೆನ್ಸ್ ಪರ್ಸನಲ್ ಹಾಕಿದ್ದೇನೆ ಕಮಿಷನರ್ ಅವರಿಗೆ, ನೀವು ಮಾಡುವುದು ತಪ್ಪು, ಜನರಿಗೆ ಊಟ ಅಂತೇಳಿ ಮೊದಲು ನೋಡಿ. ಇಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯಾಗಿ ಪೆಟ್ರೋಲ್ಗೆ ಹಣ ಇಲ್ಲ ಅಂತ ಇವರಿಗೆ ಫೈನಿಗೆ ಹಣ ಕೊಡಬೇಕು. ಇದನ್ನು ಮಾತಾಡಬೇಕಿತ್ತು ಯಾರು? ನಮ್ಮ ರಾಜಕಾರಣಿಗಳು, ರಾಜಕೀಯ ಪಕ್ಷ ಯಾರು ಮಾತಾಡಲಿಲ್ಲ. ಕಾನೂನು ಮಾಡುವವ ಆಡಳಿತದಲ್ಲಿ ಇರುವ ಮಾಡ್ತಾನೆ, ಅದನ್ನು ಪ್ರಶ್ನೆ ಮಾಡಬೇಕು ಯಾರು ಸ್ವಾಮಿ? ಮನೆಯಲ್ಲಿ ನನ್ನ ಮಗನಿಗೆ ಕೇಳಬೇಕು ಯಾರು? ತಂದೆ ಅಲ್ಲ, ಎನ್ನ ಮಗನ ಮೇಯಂಚೆ ಮುಟ್ಟಿಯಾರು ಅಂತೇಳಿ ಇದು ಮಾತಾಡುವವನಿಲ್ಲ. ಅವರು ನಾಳೆ ಇದನ್ನು ಇನ್ನೂ 15 ದಿವಸ ಮುಂದುವರಿಸ್ತಾರೆ. ಆಯ್ತು, ಮೆಡಿಕಲ್ ಕಾಲೇಜಿನ ಮಕ್ಕಳಿಗೆ ಈ ರೀತಿ ಹೊಡೆದು ಬಡದು ಬೀದಿಯಲ್ಲಿ ನಿಲ್ಲಿಸಿದ್ರು. ಮೆಡಿಕಲ್ ಕಾಲೇಜಿನವರಾದ್ರೂ ಕೇಳಿದ್ರಾ? ಇಲ್ಲ, ಕೇಳ್ಬೇಕು. ಅದೇ ನಾನು ಹೇಳುದು. ಯಾಕೆ ಕೇಳುದಿಲ್ಲ? ಮ್ಯಾನೇಜ್ಮೆಂಟ್ ಅಂತ ಹೇಳಿ ಉಂಟು, ಅವರಿಗೆ ಫೀಸ್ ಮತ್ತೆ ಮಕ್ಕಳು ಬಂದ್ರೆ ಆಯ್ತು, ಅವರು ಸ್ವಲ್ಪ ಮಾತಾಡ್ಲಿ. ನಾನು ಆರಂಭದಲ್ಲಿ ಇರುವ ಪ್ರಶ್ನೆ ಅದೇ, ಮಂಗಳೂರಲ್ಲಿ ಏನಾಗ್ತಾ ಉಂಟು ಅಂತ. ಮಂಗಳೂರು ಯಾವ ಕಡೆ ಹೋಗ್ತಾ ಉಂಟು ಅಂತ ಹೇಳಿ. ನಾನು ವಿದ್ಯಾ ಕೇಂದ್ರಗಳ ಬಗ್ಗೆ, ಸಂಸ್ಥೆಗಳ ಬಗ್ಗೆ ಒಂದು ಮಾತು ಕೇಳಿದ್ದೇನೆ. ವಿದ್ಯಾಸಂಸ್ಥೆಗಳಿಗೆ ಮಕ್ಕಳ ಮೇಲೆ ಇದು ಪ್ರೀತಿ ಯಾವಾಗ ಹೇಳಿದರೆ ಡ್ರೈವರ್ ಒಳಗೆ ಹಣ ಬೀಳುವಾಗ ಮಾತ್ರ. ಮತ್ತೆ ಮರೆತು ಹೋಯ್ತು, ರಸ್ತೆಯಲ್ಲಿ ಮಗು ಸಾಯಿಲಿ, ಅವರಿಗೆ ಬಿದ್ದೋಗ್ಲಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಹೆಚ್ಚು ಶಾಲೆಯಲ್ಲಿ ಉಂಟು, ಅವರವರ ಸ್ವಂತ ಸೆಕ್ಯೂರಿಟಿ ಗಾರ್ಡ್. ನಾನು ಮಾತಾಡಿದವ 30 ವರ್ಷದಿಂದ. ಇದು ಬಂತು ಒಂದೇ ಗೇಟ್, ಎಲ್ಲರೂ ಮೈ ಮೇಲೆ ಬಿದ್ರು. ನಾನು ಹೇಳುದು ಆಗ ಹೇಳಲಿಕ್ಕಿದ್ದೆ, ಈ ಶಾಲೆಯ ವ್ಯವಸ್ಥಾಪಕರಿಗೆ ಕೂಡ ಜವಾಬ್ದಾರಿ ಉಂಟು. ಆ ಪ್ರಶ್ನೆ ಮಾಡುದು, ವಿಡಿಯೋ ತಕೊಂಡು ಅವರು ಹೋಗ್ಲಿ ಕೋರ್ಟಿಗೆ, ನಮ್ಮ ಶಾಲೆಯ ಮಕ್ಕಳನ್ನು ಹೇಗೆ ಹೊಡೆದಿದ್ದಾರೆ ಅಂತೇಳಿ. ಅವರಿಗೆ 1,500 ಮಕ್ಕಳು ಬಂದರು, ಮಕ್ಕಳಿಗೆ 50 ಲಕ್ಷ ಫೀಸ್ ಬಂತು. ಅದಲ್ಲ ಅವರ ಗುಡ್ ಅಂಡ್ ಬ್ಯಾಡ್ ವಿಚಾರವನ್ನ ನಾವು ಮಂಗಳೂರಿನ ಜನತೆನೇ ಪ್ರಶ್ನೆ ಮಾಡಬೇಕು. ನಾವು ಎಲ್ಲ ಎಚ್ಚೆತ್ತುಕೊಂಡು ಯಾರು ಅಧಿಕಾರಿಗಳು ಅಥವಾ ಯಾರು ಸರ್ಕಾರ ನಡೆಸ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಅವರಿಗೆ ಅದು ಹೆದರಿಕೆ ಇರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಏನೋ ತಪ್ಪಾದ್ರೂ ಕೂಡ ಜನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ. ನಾವು ಪ್ರಶ್ನೆ ಮಾಡದೇ ಇದ್ದಾಗ ಅವ್ರಿಗೆ ಏನಾಗ್ತದೆ? ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೋಡಿ ಜೈಲಿನಲ್ಲಿ ನಡೆದಂತ ವಿಷಯ, ಹಿಂದೂಗಳಿಗೆ ಬೇರೆ ಸೆಲ್, ಮುಸಲ್ಮಾನರಿಗೆ ಬೇರೆ ಸೆಲ್ ಅಂತ ಹೇಳಿ ರೀಸೆಂಟ್ಲಿ ಒಂದು ಇಶ್ಯೂ ಬಂತು. ಇದು ಈ ತರದ ಕೃತ್ಯಗಳು ಇನ್ನು ಮುಂದುವರಿದ್ರೆ ಇನ್ನು ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಮುಸಲ್ಮಾನರಿಗೆ ಬೇರೆ, ಹಿಂದೂಗಳಿಗೆ ಬೇರೆ ಕ್ಲಾಸ್, ಕ್ರೈಸ್ತರಿಗೆ ಬೇರೆ ಕ್ಲಾಸ್ ಅಂತ ಹೇಳಿ ಆ ತರ ಇದು ಕಂಟಿನ್ಯೂ ಆದರೆ ಆ ದಿನಗಳು ಬಹಳ ದೂರದಲ್ಲಿ ಇಲ್ಲ. ಜೈಲಿನಲ್ಲಿ ಸರಿ ಅವರ ಡ್ಯೂಟಿ ಮಾಡುವ ಕರ್ತವ್ಯ ಒಳ್ಳೆ ರೀತಿ ಮಾಡಿದ್ದಾರೆ. ಉದಯಾಚಾರ್ಯ ಅವರೇ, ಆರೋಗ್ಯಕರ ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ತೇವೆ ಅಲ್ವಾ? ಖಂಡಿತ ಕಟ್ಟಬೇಕಂತ ಹೇಳ್ತೇವೆ. ಪರಿಸ್ಥಿತಿ ಈ ರೀತಿ ಆದರೆ ಯಾರು ಜವಾಬ್ದಾರಿ ತಗೊಳ್ಳುವ? ನೋಡಿ, ಆರೋಗ್ಯ ರಾಜಕಾರಣಿಗಳೇ ಒಂದು ಸೈಡ್ ನಿಂದ ಇದನ್ನೆಲ್ಲ ಮಾಡುವುದು. ಈಗ ಜೈಲ್ ಅಥಾರಿಟಿ ಇರುವುದು ಯಾರಿಗೆ ಸ್ವಾಮಿ? ತಾರನಾಥ್ ಸರ್ಕಾರಕ್ಕೆ. ಸರ್ಕಾರವೇ ಅವರ ಅಲ್ಲಿ ಕಾಕಿ ಹಾಕಿದ ಯೂನಿಫಾರ್ಮ್ ಹಾಕಿ ಡ್ಯೂಟಿ ಮಾಡುದಿಲ್ವ ಅವರು ಸರಿ ಡ್ಯೂಟಿ ಮಾಡಿದರೆ 2 ಸೆಪರೇಟ್ ಸೆಲ್ಸ್ ಮಾಡ್ಬೇಕಾ? ಹಿಂದೂಗೆ ಬೇರೆ, ಕ್ರಿಶ್ಚಿಯನ್ಗೆ ಬೇರೆ ಅಂತೇಳಿ. ಮತ್ತೆ ಅವನು ಡಿಸ್ಮಿಸ್ ಆಗ್ಲಿ ಕೆಲಸದಿಂದ, ಸರಿ ಕರ್ತವ್ಯ ನಿರ್ವಹಿಸದಿದ್ದರೆ ನಾವು ಪ್ರೈವೇಟ್ ಅಲ್ಲಿ ಹೆದರಿ ಕೆಲಸ ಮಾಡುದಿಲ್ವಾ? ಆಯ್ತು, ಈ ರೀತಿಯ ಪುಂಡರನ್ನು ಬೀದಿಯಲ್ಲಿ ಬಿಟ್ಟು ಬಿಡ್ತಾರಲ್ಲ, ಆಯ್ತು, ಪೊಲೀಸರು ತಪ್ಪು ಅಂತಲೇ ಒಪ್ಪಿಕೊಳ್ಳುವ. ಆಯ್ತು, ತಪ್ಪು, ಅವರ ಕಾಕಿಯ ಮರ್ಯಾದೆ ಏನಂತ ನಿನ್ನೆ ಗೊತ್ತಾಯ್ತು. ಈ ರೀತಿಯ ಬೀದಿ ಪುಂಡರನ್ನು ಬಿಟ್ಟು ಬಿಡ್ತಾರಲ್ಲ, ಅವರ ಬಗ್ಗೆ ಏನು ಹೇಳ್ತೀರಿ? ಆಯ್ತು, ನೀವು ಬೀದಿಯಲ್ಲಿ ರಂಪಾಟ ಮಾಡಿ ಅಂತ ಇವರನ್ನು ಕಳಿಸಿಕೊಡ್ತಾರಲ್ಲ, ಅಂತವರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಇವರನ್ನು ಕಲಿಸಿಕೊಡ್ತಲ್ಲ, ಇವರ ಹಿಂದೆ ಇವರನ್ನು ಪ್ರೇರಣೆ ಮಾಡಿ ಕಲಿಸ್ಕೋವರಿದ್ದಾರೆ. ಅವರನ್ನ ಫಸ್ಟ್ಗೆ ಅಲ್ಲಿ ಹಿಡಿಬೇಕು, ಯಾರು ಅಂತೇಳಿ ಐಡೆಂಟಿಫೈ ಮಾಡಬೇಕು. ಯಾಕಂತ ಹೇಳಿದ್ರೆ ಹಿಂದೆ ಒಬ್ಬ ಇಲ್ಲದೆ ಇಂಥ ಕೃತ್ಯ ಮಾಡ್ಲಿಕ್ಕೆ ಯಾರಿಗೂ ಧೈರ್ಯ ಬರುವುದಿಲ್ಲ. ಇದರ ಹಿಂದೆ ಷಡ್ಯಂತ್ರ ಇದೆ, ರಾಜಕೀಯ ಇರಬಹುದು ಅಥವಾ ಧರ್ಮದ ರಕ್ಷಣೆ ಮಾಡುವಂತ ನೋಡಿ, ಧರ್ಮದ ರಕ್ಷಣೆ ಮಾಡ್ತಿದ್ದರ ಇಲ್ವಾ ಅದು ಎರಡನೇ ವಿಚಾರ. ಆದ್ರೆ ಪ್ರಥಮತವಾಗಿ ಇದರಲ್ಲಿ ಈ ವಿಷಯದಲ್ಲಿ ಎದ್ದು ಕಾಣುವುದೇನಂತ ಗೊತ್ತುಂಟ? ನಮ್ಮ ಜಿಲ್ಲಾಡಳಿತದ ವೈಫಲ್ಯತೆ ಒಂದು ಕ್ಲಿಯರ್ ಆಗಿ. ಯಾಕಂತ ಹೇಳಿದ್ರೆ ಜನರಿಗೆ, ಈ ಪೊಲೀಸರಿಗೆ ಯಾವ ವಿಷಯದಲ್ಲಿಯೂ ಕೂಡ ಒಂದು ಇದು ಮಾಡದಿದ್ರೆ ಈ ನಮ್ಮ ಹೋಟೆಲ್ಗಳಿಗೆ ವೈಶಾವಾಟಿಕೆ ಅಂತದಕ್ಕೆ ರೈಡ್ ಹೊಡಿಲಿಕ್ಕೆಲ್ಲ ಅವರಿಗೆ ಪಕ್ಕ ಇನ್ಫಾರ್ಮೇಶನ್ ಸಿಗ್ತದೆ. ಈ ತರದ ಇನ್ಫಾರ್ಮೇಶನ್ ಇವರಿಗೆ ಯಾಕೆ ಸಿಗುದಿಲ್ಲ? ಯಾಕೆ ಇಂತ ಪುಂಡರುಗಳು ಬೀಚ್ ಅಲ್ಲಿ ಕಾದು ಕೂತ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಅವರಿಗೆ ಇನ್ಫಾರ್ಮೇಶನ್ ಸಿಗುದಿಲ್ಲ ಅಂತ? ಸಿಗುದಿಲ್ಲ. ಯಾಕೆ ಸಿಗುದಿಲ್ಲ? ಸಿಗ್ಬೇಕಲ್ಲ ಇವರಿಗೆ. ಇವರ ಇಂಟೆಲಿಜೆನ್ಸ್ ಇದೆ, ಇಷ್ಟೆಲ್ಲ ಅದೇ ಹೇಳಿದಾಗ ಕೆಲವು ಪಡೆಗಳೆಲ್ಲ ಇದೆ ಇವರಿಗೆಲ್ಲ. ಒಂದು 30 ವರ್ಷ ಮೊದಲು ಒಂದು ಕನ್ನಡ ಸಿನಿಮಾ ಬಂದಿತ್ತು, ದಾರಿ ತಪ್ಪಿದ ಮಗ ಅಂತ ಹೇಳಿ. ಇಲ್ಲಿ ದಾರಿ ತಪ್ಪಿ ಆಗಿದೆ ಎಲ್ರು ಕೂಡ. ಈಗ ಅವರನ್ನು ಸರಿದಾರಿಗೆ ತರಬೇಕು. ಆ ಸರಿದಾರಿಗೆ ತರಬೇಕು ಯಾರು? ಆಡಳಿತ ಪಕ್ಷ ತಪ್ಪು ಮಾಡಿದರೆ ವಿರೋಧ ಪಕ್ಷ ತೋರಿಸಬೇಕು. ಪೊಲೀಸರು ಮನಸ್ಸು ಮಾಡಿದ್ದರೆ ಇಂಥ ಘಟನೆಗಳನ್ನು ಪೊಲೀಸರು ಮನಸ್ಸು ಮಾಡಿದರೆ ಖಂಡಿತ ಮನಸ್ಸು ಮಾಡಿದ್ರೆ ಇನ್ನೂ ಕೂಡ ಅವರು ಮನಸ್ಸು ಮಾಡಬೇಕು.
ಮಾಡಬೇಕು. ಇನ್ನೂ ಕೂಡ ಅವಕಾಶ ಇದೆ ಅವರಿಗೆ. ದಯವಿಟ್ಟು ಕಮಿಷನರ್ ಹತ್ರ ಈ ವಿಚಾರವಾಗಿ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇದೇ ಕೊನೆಯದಾಗಿರ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ದಯವಿಟ್ಟು ಇಂತಹ ಒಂದು ಕೃತ್ಯಗಳು ನಮ್ಮ ಜಿಲ್ಲೆಯಲ್ಲಿ ನಡಿಬಾರದು. ಇದೇ ಕೊನೆಯದಾಗಿರ್ಬೇಕು. ಮರುಕಳಿಸಬಾರದು. ಇಲ್ಲಿ ಫುಲ್ ಸ್ಟಾಪ್ ಆಗ್ಬೇಕು. ಕಮಿಷನರ್ ಕಾರಲ್ಲಿ ಕೂತ್ಕೊಂಡು ಚೆನ್ನಾಗಿ ಪದ್ಯ ಹೇಳ್ತಾರೆ ಅಲ್ವಾ? ಇಲ್ಲ, ಅವರಿಗೆ ನಾವು ಅವರ ಕಾರ್ಯವೈಖರಿಗೆ ನಾವು ಖಂಡಿತವಾಗಿಯೂ ನಾವು ಶ್ಲಾಘಿಸ್ತೇವೆ. ಅವರಿಗೆ ಜಿಲ್ಲೆಗೆ ಬಂದು ನೋಡಿ, ಜಿಲ್ಲೆಗೆ ಬಂದು ನಮ್ಮ ಜಿಲ್ಲೆಯ ಭಾಷೆ ಕಲಿತು ನಮ್ಮವರೊಂದಿಗೆ ಮಿಂಗಲಾಗಿದ್ದಾರೆ, ಒಂದು ಫಸ್ಟ್ ಸ್ಟೆಪ್ ತಗೊಂಡಿದ್ದಾರೆ. ಅದೇ ರೀತಿ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ಅವರ ಅಂಡರಲ್ಲಿ ಕೆಲಸ ಮಾಡುವವರಿಗೆ ಈಗ ಕಂಟ್ರೋಲ್ ಎಲ್ಲಿರುವುದು? ಅವರ ಕೈ ಕೆಳಗೆ ಕೆಲಸ ಮಾಡುವಂತ ಅಧಿಕಾರಿ ಅವರ ಕಂಟ್ರೋಲ್ ಅಲ್ಲಿ ಇರಬೇಕು ಕಮಿಷನರ್ದು. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡಬದಲ್ಲಿ ಸಸ್ಪೆಂಡ್ ಆಯ್ತು ಅವನನ್ನು, ಯಾರು ಕಾನ್ಸ್ಟೇಬಲ್ ರೇಪ್ ಮಾಡಿದವ. ಅಲ್ಲಿ ಹೇಗೆ ಆಯ್ತು? ಪ್ರತಿಭಟನೆ ಮಾಡಿ ಆಯ್ತು. ಇಲ್ಲಿ ಮಂಗಳೂರಲ್ಲಿ ಅಂತ ಶಕ್ತಿ ವಿರೋಧ ಪಕ್ಷಕ್ಕಿದ್ರೆ 5 ಪೊಲೀಸ್ ಅಲ್ಲಿ ಹೊಡೆಯುವಾಗ ಯಾರಿದ್ರಲ್ಲ ಅವರು ಮನೆಯಲ್ಲಿ ಕೂತ್ಕೊಳ್ತಿದ್ದಾರೆ ಒಂದು ತಿಂಗಳು ಸಂಬಳ ಇಲ್ಲದೆ. ಅದನ್ನು ಯಾರು ಮಾಡಿದ್ದಾರೆ? ಕಾರ್ಯಕ್ರಮದಿಂದ ಅವರಿಗೆ ಪೊಲೀಸರು ಮಫ್ತಿಯಲ್ಲಿ ಅಲ್ಲಿ ಪೊಲೀಸ್ ಯಾರಿದ್ದರು ಅವರ ಮೇಲೆ ಆಕ್ಷನ್ ತಗೊಳ್ಬೇಕು. ಈಗ ಸಣ್ಣ ಸಣ್ಣ ಕೇಸ್ ಆದರೆ ಸುಮೋಟೋ ಕೇಸ್ ಹಾಕಿ ಇವಳು ಒಳಗಡೆ ಹಾಕಿದಾರಲ್ಲ, ಈ ರೀತಿ ಆಗುವಾಗ ಯಾಕೆ ಆಗುದಿಲ್ಲ? ನೋಡಿ, ಖಾಲಿ ಇದು ಒಂದು ವಿಚಾರ ಮಾತ್ರ ಅಲ್ಲ. ಈಗ ಸ್ವಲ್ಪ ದಿನಗಳ ಹಿಂದೆ ಒಂದು ದೇವಸ್ಥಾನಗಳ ಅಥವಾ ದೈವಸ್ಥಾನಗಳ ಒಂದು ಡಬ್ಬಿಗಳಿಗೆ ಬೇಡದಂತಹ ವಸ್ತುಗಳನ್ನು ಹಾಕುವಂತಹ ಕೃತ್ಯಗಳು ನಡೆದಿದೆ. ಅದರ ಬಗ್ಗೆಯೂ ಕೂಡ ಇವಾಗ ಏನು ವಿಚಾರ ಇಲ್ಲ. ಆ ಟೈಮ್ ನಲ್ಲಿ ಒಂದಿಬ್ಬರನ್ನು ಅರೆಸ್ಟ್ ಮಾಡಿದ್ರು, ಒಂದ್ ಸ್ವಲ್ಪ ಸಮಯ ಇಟ್ರು, ಅಲ್ಲಿ ಮುಚ್ಚಿ ಹೋಯ್ತು ವಿಚಾರ. ಓಕೆ, ಇದು ಏನಾಗಿದೆ ಅಂತ ಹೇಳಿದ್ರೆ ಈಗ ಜನರಿಗೆ ಒಂದು ಭಯ ಎಂಬುದಿಲ್ಲ. ಒಂದು ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಆ ಹುಡುಗರು ಪುನಃ ಇನ್ನೊಂದು ಕೃತ್ಯಕ್ಕೆ ರೆಡಿ ಆಗ್ತಿದ್ದಾರೆ. ಈಗ ಅವರನ್ನು ಸ್ಯಾಂಪಲ್ ಆಗಿ ಒಂದು ಸಣ್ಣ ಕೆಲಸಕ್ಕೆ ಯೂಸ್ ಮಾಡಿದರೆ ನೆಕ್ಸ್ಟ್ ಅವರನ್ನು ಕೊಲೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇಂಥ ಅಪಾಯವಾದಂತ ಒಂದು ಸನ್ನಿವೇಶ ನಮ್ಮ ಎದುರು ಉಂಟು. ಈಗ ಇದು ಡ್ರಗ್ಸ್ ವಿಚಾರ, ಮಾದಕ ದ್ರವ್ಯಗಳ ವಿಚಾರ. ಕೊನೆಯದಾಗಿ ನಾನು ಮುಗಿಸೋ ಹೊತ್ತಿಗೆ ಇಡೀ ಮಂಗಳೂರಿನ ಮೂಲೆ ಗಲ್ಲಿಗಳಲ್ಲಿ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇಂಥ ಯುವಕರು ಈಗ ಈ ರೀತಿ ಪುಂಡಾಟಿಕೆ ಮಾಡುವವರು, ಡ್ರಗ್ಸ್ ಮಾರಾಟ ಮಾಡುವವರನ್ನು ಕೂಡ ಸ್ವಲ್ಪ ಈ ರೀತಿ ಹ್ಯಾಂಡಲ್ ಮಾಡಬಹುದಲ್ವಾ? ನೋಡಿ, ಧೈರ್ಯ ಇದ್ದಿದ್ದರೆ ಸಹಾಯಕ ಅಮಾಯಕ ಹೆಣ್ಮಕ್ಕಳು ಸುಮಾರು ವಿಚಾರಗಳಿವೆ. ಇಡೀ ಈಗ ಇಂಡಿಯಾಕ್ಕೆ ಮಂಗಳೂರಲ್ಲಿ ನಾನು ಹೇಳ್ತೇನೆ, ಇಲ್ಲಿ AIDಯಲ್ಲಿ 10 ಕಡೆ ಇದು ಡ್ರಗ್ಸ್ ಇದೆ. ಮೊನ್ನೆ ಗುಜರಾತ್ ಅಲ್ಲಿ ಹಿಡಿದದ್ದು ಎಷ್ಟು ಸಾವಿರ ಕಿಲೋ, ಈಗ ಅದೇ ಇಡೀ ದೇಶಕ್ಕೆ ಡಿಸ್ಟ್ರಿಬ್ಯೂಟ್ ಆಗುದಲ್ಲ. ಹಿಡಿಯುವಾಗ ಖಾಲಿ ಸಣ್ಣ ಸಣ್ಣ ಮೀನುಗಳನ್ನು ಹಿಡಿಯೋದಲ್ಲ, ಮೊದಲು ಮೊಸಳೆ ಮೇಲೆ ಕಣ್ಣಿಡ್ಬೇಕು. ಅದು ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಇವತ್ತು ಇಡೀ ನಮ್ಮ ಯುವ ಜನರನ್ನು, ವಿದ್ಯಾರ್ಥಿಗಳನ್ನು, ಅವರ ಭವಿಷ್ಯವನ್ನು ಹಾಳು ಮಾಡ್ತಾ ಇರುವಂತದ್ದು ಡ್ರಗ್ಸ್. ಎಲ್ಲಾ ಕಡೆ ಅದರದ್ದು ಮಾರಾಟ ಜಾಲ. ಈ ಸಂಘಟನೆಗಳು ಇದರ ಬಗ್ಗೆ ಮಾತಾಡೋದಿಲ್ಲ. ಅದೇ ಕಾರಣ ನಾನು ಅದೇ ಹೇಳಿದೆ ನಿಮ್ಮ ಹತ್ರ. ನೋಡಿ, ಈ ತರ ಕೃತ್ಯ ಮಾಡುವುದಕ್ಕಿಂತ ಇವರನ್ನು ನಾವು ಖಂಡಿತವಾಗಿಯೂ ಶ್ಲಾಘಿಸ್ತೇವೆ. ಈ ತರ ಡ್ರಗ್ಸ್ ಏನು ಹುಡುಗರು ತಕೊಂಡು ಈ ಮೂಲೆಯಲ್ಲಿ ಕೂತ್ಕೊಂಡು ಕೆಲವು ಗಾಂಜಲ್ ಎಳ್ದು ಆ ತರ ಎಲ್ಲ ಕೆಲವು ಸಮಾಜಕ್ಕೆ ಕೆಡುಕು ಮಾಡುವಂತ ಹುಡುಗರನ್ನು ಅವರನ್ನು ಹಿಡೀಲಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಅದನ್ನು ಮೋರಲ್ ಪೊಲೀಸಿಂಗ್ ಅಂತ ಹೇಳ್ಬಾರ್ದು, ಅದನ್ನು ಹೇಳ್ಕೊಡ್ದು ಅದನ್ನು ನಾವು ಒಂದು ಸಾಮಾಜಿಕ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವ. ನಾವು ಬರ್ತೇವೆ ನಿಮ್ಮೊಟ್ಟಿಗೆ. ಅಲ್ಲ, ನಾನು ಕೂಡ ಮಾಡಿದ್ದೇನೆ, ಹಾಗೆ ಅಂತೆಲ್ಲ ಹೇಳುದಲ್ಲ. ಆದ್ರೆ ಅದನ್ನು ಕಾನೂನಾತ್ಮಕವಾಗಿ ಮಾಡಿದ್ದೇನೆ. ನಾನು ಒಂದು 2-3 ಕಡೆ ಇದ್ದಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಆ ಹುಡುಗರು ಆಮೇಲೆ ಬಂದು ನನ್ನ ಹತ್ರನು ಸಾರಿ ಕೇಳಿದ್ದಾರೆ. ಅವರಿಗೆ 1-2-3 ಸಲ ವಾರ್ನ್ ಮಾಡಿದ್ದೇವೆ ನಾವು ಮುಂಚೆ ಕೂಡ. ಅಣ್ಣ, ಇಲ್ಲಿ ಈ ಏರಿಯಾದಲ್ಲಿ ಮಾಡಬಾರ್ದು, ಬೇರೆ ಇಲ್ಲಿ ಮಾಡುವಂತ ಬೇರೆ ಎಲ್ಲಿ ಸಹ ಮಾಡಬಾರ್ದು ಅಂತಲ್ಲ. ಆದರೆ 1 ಸಲ 2 ಸಲ ವಾರ್ನ್ ಮಾಡಕ್ಕೆ ಕೇಳಲಿಲ್ಲ. 3ನೇ ಸಲ ನಾವು ಕಾನೂನಾತ್ಮಕ, ನಾವು ಅವರಿಗೆ ಹೊಡಿಲಿಕ್ಕೆ ಹೋಗ್ಲಿಲ್ಲ, ಏನು ಮಾಡ್ಲಿಲ್ಲ. ಪಕ್ಕದ ಊರ್ವ ಸ್ಟೇಷನ್ಗೆ ನಾವು ಕಾಲ್ ಮಾಡಿ ನಾವು ಹೇಳಿದ್ದೇವೆ ಅವರಿಗೆ, ಹೀಗೆ ಅಣ್ಣ ಇಲ್ಲಿ ಹೀಗೆ ನಡೀತಾ ಇದೆ ವಿಚಾರ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ. ಅವರನ್ನು ಕರೆದ್ರು, ವಾರ್ನ್ ಮಾಡಿದ್ರು, ಬಿಟ್ರು. ಅದೊಂದು ಹೇಳುದು ನಾನು. ಅದು ಅಲ್ಲದೆ ನಿಮಗೆ ನಿಜವಾಗಿಯೂ ಒಂದು ಹೋರಾಡಬೇಕು, ಈ ತರ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಂದು ವಿಚಾರ ಕೊಡ್ತೀನಿ ನಾನು ಹುಡುಗರಿಗೆ. ನಮ್ಮ ಇಲ್ಲಿಯ ಒಂದು ತುಳು ಭಾಷೆ, ತುಳು ಸಂಸ್ಕೃತಿಯ ಬಗ್ಗೆ ನಾನು ಹೇಳ್ತೇನೆ. ನಮ್ಮ ಇಲ್ಲಿಯ ನಾಯಕರು ತುಳುವನ್ನು 8ನೇ ಪರಿಚಯಕ್ಕೆ ಸೇರಿಸ್ತೇವೆ, ತುಳುವನ್ನು ರಾಜ್ಯ ಭಾಷೆಯಾಗಿ ಮಾಡ್ತೇವೆ ಅಂತ ಹೇಳಿ ಹೊರಟು ಇಲ್ಲಿಂದ ಓಟ್ ತಕೊಂಡು ಹೋಗಿದ್ದಾರೆ. ಇವಾಗ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಬನ್ನಿ, ಅದರ ವಿರುದ್ಧ ನಾವು ಹೋರಾಡುವ. ಇದು ಮೊಹಮ್ಮದ್ ಅವರೇ ಡ್ರಗ್ಸ್ ವ್ಯಾಪಕವಾಗಿ ಹರಡ್ತಾ ಉಂಟು, 2 ಮಾತಿಲ್ಲ. ಇದರ ಬಗ್ಗೆ ಈ ಪುಂಡರು ಏನಾದ್ರು? ಈ ಪುಂಡರು ಆ ಪುಂಡರ ಹೋಗಿ ಗಲಾಟೆ ಮಾಡುವುದಿಲ್ಲ.
ಈ ಪುಂಡರು ಆ ಪುಂಡರು, ನಶೆ ಏರಿದವರು ಇವರನ್ನು ಬಿಡುವುದೂ ಇಲ್ಲ. ಹ್ಮ್ ಇಲ್ಲಿ ನಶೆ ಏರಿದವರು ನಶೆ ಇಲ್ಲದವರಿಗೆ ಹೋಗಿ ಹೊಡೆಯುವುದು. ಅವರ ಡಿಪಾರ್ಟ್ಮೆಂಟ್ ಬೇರೆ, ಇವರ ಈಗ ಡಿಪಾರ್ಟ್ಮೆಂಟ್ ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ ಇದೆ. ಅವರ ಕೆಲಸ ಎಂತದ್ದು, ಇಂಥದ್ದು ಎಲ್ಲಿ ನಡೆಯುತ್ತದೆ, ಈ ಡ್ರಗ್ಸ್ ಇದೆಯಲ್ಲ, ಈ ಗಾಂಜಾ ಇದೆಯಲ್ಲ, ಇದನ್ನ ಮಟ್ಟ ಹಾಕಬೇಕು. ಎಲ್ಲಾ ಕಡೆ ಪೊಲೀಸ್ನವರಿಗೆ ಪೊಲೀಸ್ ಮಾಹಿತಿದಾರರು ಅಂತ ಹೇಳಿದ್ದಾರೆ. ಅವರ ಹತ್ರ ಮಾಹಿತಿದಾರರಿಂದ ಕಲೆಕ್ಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದರೆ ಅರ್ಧ ಗಂಟೆಯಲ್ಲಿ ಎಲ್ಲವನ್ನ ಕಂಟ್ರೋಲ್ ಮಾಡಬಹುದು. ನಾನು ತಿಳ್ಕೊಂಡ ಪ್ರಕಾರ ಅರ್ಧ ಗಂಟೆ ಸಾಕು ಪೊಲೀಸ್ನವರೇ. ಆದ್ರೆ ಒಂದು ರಾಜಕೀಯ ವ್ಯಕ್ತಿಗಳು ಮಧ್ಯಪ್ರವೇಶ ಮಧ್ಯಪ್ರವೇಶ ಮಾಡಬಾರದು. ಈಗ ಮಧ್ಯಪ್ರವೇಶ ಮಾಡಿದ ಕಾರಣಕ್ಕಾಗಿ ಸ್ಟೇಷನ್ ಅಲ್ಲಿ ಅದೇನೋ ಸ್ಟೇಷನ್ ಜಾಮೀನು ಕೊಟ್ಟು ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರಪ್ಪ. ರಾಜಕಾರಣಿಗಳು ಪ್ರಭಾವದಲ್ಲಿ ಇರ್ತಾರೆ. ಈಗ ನಾನು ಇದು ಡ್ರಗ್ಸ್ ಬಂದದ್ದು ಕೆಜಿ ಲೆಕ್ಕದಲ್ಲಿ ಕೋಟಿ ರೂಪಾಯಿದು. ಈಗ ನಾನೇ ಒಂದು 10 ಲೀಟರ್ ಇದು ಕ್ಯಾನ್ ಗಂಗಸರ ಮನೆಯಲ್ಲಿ ಅಟ್ಟದ ಮೇಲೆ ಇಟ್ಟು, ಮತ್ತೆ ನನ್ನ ಹೆಂಡತಿ ಮಗ ಕುಡಿಯುವಾಗ ಬೈದರೆ ತಂದಿಟ್ಟದ್ದು ಯಾರು ಮೇಲೆ? ನಾನೇ ಅಲ್ಲ, ಅಪ್ಪ ಅಲ್ಲ. ಇಲ್ಲಿ ಗೌರ್ಮೆಂಟ್ ಗೆ ಗೊತ್ತಿದ್ದಲ್ಲ ಬರುವುದು ಡ್ರಗ್ಸ್ ಒಳಗಡೆ, ಅಲ್ಲಿ ಅದರ ಮೇಲೆ ನಿಗಾ ಇಟ್ಟು ಅಲ್ಲಿ ಶಿಕ್ಷೆ ಮಾಡುವುದನ್ನು ಮಾಡ್ಲಿ, ಆಗ ಅದು ಸಬ್ ಡಿಸ್ಟ್ರಿಬ್ಯೂಷನ್ ಆಗುದಿಲ್ಲ. ಅದರ ಮೂಲವನ್ನು ಹುಡುಕಿ ತೆಗಿಬೇಕು ಸರ್ಕಾರ. ಉಂಟಲ್ಲ ಕೇಂದ್ರದ ಸರ್ಕಾರದ ಉಂಟಲ್ಲ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI, ಅದರ ಮೂಲವನ್ನು ಹುಡುಕಲಿ. ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ವಿ. ಎಸ್, ಮಂಗಳೂರು ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ, ನಮ್ಮ ರಾಜಕಾರಣಿಗಳು ಕೈಕಟ್ಟಿಕೊಳ್ತಾರೆ, ನಮ್ಮ ಪೊಲೀಸರು ಒಂದು ಪಕ್ಷದ ಪರವಾಗಿ ನಿಂತರೆ ಅಥವಾ ಏನು ಸ್ವಜನ ಪಕ್ಷಪಾತ ಮಾಡಿದರೆ, ಯಾಕಂದರೆ ನಾವು ನಾಳೆ ಕೂಡ ಬದುಕಬೇಕು, ನಾಳೆಯ ಒಳ್ಳೆಯ ಸಮಾಜವನ್ನು ನಾವು ಕಟ್ಟಬೇಕು, ನಮ್ಮ ಮಕ್ಕಳು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಅದು ಇದೇ ಮಂಗಳೂರಿನಲ್ಲಿ. ನೀವು ಬೀದಿ ರಂಪ ಮಾಡಿದರೆ ಎಸ್ ಹೇಳಿದರು, ಬರುವಂಥ ವಿದ್ಯಾರ್ಥಿಗಳು, ಸಿಗುವಂಥ ಉದ್ಯೋಗಗಳು, ಬರುವಂಥ ಪ್ರವಾಸೋದ್ಯಮ, ಇವೆಲ್ಲವನ್ನು ಕೈಗಾರಿಕೆಗಳು, ಎಸ್, ಇವೆಲ್ಲದಕ್ಕೆ ನಾವು ಚಪ್ಪಡಿ ಕಲ್ಲನ್ನು ಎಳೆದು ಹಾಕಿಕೊಳ್ಳಬೇಕು ನಮ್ಮ ಕಾಲ ಬುಡಕ್ಕೆ ಅನ್ನುವಂಥ ಪ್ರಶ್ನೆ ಇದೆ. ಎಸ್, ಇವರನ್ನು ಮುಂದೆ ಬಿಟ್ಟ ಸಂಘಟನೆಯವರು ಕೂಡ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಎಸ್ ನಾನು ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮೊಹಮ್ಮದ್ ಕುಂಜತ್ ಬೈಲ್ ಅವರೇ ಧನ್ಯವಾದಗಳು, ಉದಯ್ ಜಿ ಆಚಾರ್ಯ ಅವರೇ ಧನ್ಯವಾದಗಳು, ಜರಾಟ್ ಟವರ್ಸ್ ಅವರೇ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಎಸ್, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜ್